जय अद्वैत चंद्र जय गौर भक्त वृंद। जय अद्वैत हरे कृष्ण। ओम श्री परमात्मने नमः। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीवैष्णवाश्च श्रीरूपं साग्रजातं सहगणरघुनाथान्वितं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तु ते। सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपदाय कृष्णपृष्ठाय भूतले श्रीमते भक्ति वेदांत स्वामिन् इति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यादेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। श्री श्री राधा गोविंद की जय। श्री श्री गौरनेता की जय। श्रील प्रभुपाद की जय। श्री चैतन्य चरितामृत ग्रंथराज की जय। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಸ್ವಾಗತ ಸುಸ್ವಾಗತ. ಮಂಗಳೂರು ಇಸ್ಕಾನ್ ದೇವಸ್ಥಾನದ ವತಿಯಿಂದ ಆಗಿರುವಂತಹ ಚೈತನ್ಯ ಚರಿತಾಮೃತ ಓದುವ ತರಗತಿ ಆಯೋಜಿಸಿರುವಂತಹ ಶ್ರೀನಾಮನಿಷ್ಠ ದಾಸಪ್ರಭುಜಗಳಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಶಿಕ್ಷಾ ಗುರುಗಳಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಗುರು ಪರಂಪರೆಯಲ್ಲಿರುವಂತಹ ಎಲ್ಲಾ ಗುರುಗಳಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತು ಶ್ಲೋಕವನ್ನ ಶುರು ಮಾಡೋಣಂತೆ. ಚೈತನ್ಯ ಚರಿತಾಮೃತ 7ನೇ ಅಧ್ಯಾಯ 115ನೇ ಶ್ಲೋಕ ಇವತ್ತು. ಕೃಷ್ಣ ಚೈತನ್ಯರಿಗೆ ಜಯವಾಗಲಿ. ಶ್ಲೋಕ 115. ಪ್ರಾಕೃತ ಕರಿಯ ಮನೆ ವಿಷ್ಣು ಕಲೆವರ ವಿಷ್ಣುನಿಂದ ಅರ ನಾಹಿ ಇಹರ ಉಪರ. ಓದಿ ಯಾರಾದ್ರು. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ, ಓದಿ. ಹರೇ ಕೃಷ್ಣ ಮಾತಾಜಿ, ಶ್ಲೋಕ 115. ಪ್ರಕೃತ ಕರಿಯಾತ್ಮನೆ
ವಿಷ್ಣು ಕಲೇವರ ವಿಷ್ಣು ನಿಂದ ಆಹಾರ ನಾಹಿ ಈಹಾರ ಉಪಾರ ಪ್ರಕೃತ ಐಹಿಕ ಕರಿಯ ಹಾಗೆಂದು ಭಾವಿಸುವುದು ಮಾನೆ ಅಂಗೀಕರಿಸುವುದು ವಿಷ್ಣು ಪ್ರಭು ವಿಷ್ಣುವಿನ ಕಲೆಯವರ ದೇಹ ವಿಷ್ಣುನಿಂದ ಪ್ರಭು ವಿಷ್ಣುವನ್ನು ಅವಹೇಳನ ಮಾಡುವುದು ಅಥವಾ ನಿಂದಿಸುವುದು ಇದರ ಆಚೆಗೆ ನಾಹಿ ಇಲ್ಲ. ಇಹಾರ ಇದರ ಉಪರ ಪ್ರಭಾವದಿಂದ ಪ್ರಭಾವದವರೆಗೆ ಜಯವಾಗಲಿ. ಪ್ರಭು ಅನುವಾದ ಪ್ರಭು ವಿಷ್ಣುವಿನ ದಿವ್ಯ ದೇಹವು ಐಹಿಕ ಪ್ರಕೃತಿಯಿಂದ ಆದದ್ದೆಂದು ಪರಿಗಣಿಸುವವನು ಪ್ರಭುವಿನ ಪಾದಕಮಲಗಳಿಗೆ ಮಹಾ ಅಪಚಾರ ಮಾಡಿದವನಾಗುತ್ತಾನೆ. ದೇವೋತ್ತಮ ಪರಮ ಪುರುಷನಿಗೆ ಇದಕ್ಕಿಂತ ಹೆಚ್ಚಿನ ನಿಂದನೆ ಇಲ್ಲ. ಭಾವಾರ್ಥ: ಪರಮ ಸತ್ಯನ ವೈವಿಧ್ಯಪೂರ್ಣವಾದ ವೈಯಕ್ತಿಕ ಲಕ್ಷಣವು ವಿಷ್ಣು ತತ್ವ. ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಸೃಷ್ಟಿಸುವ ಐಹಿಕ ಶಕ್ತಿಯು ಪ್ರಭು ವಿಷ್ಣುವಿನ ಶಕ್ತಿ ಎಂದು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ವಿವರಿಸುತ್ತಾರೆ. ಸೃಷ್ಟಾತ್ಮಕ ಶಕ್ತಿಯು ಕೇವಲ ಪ್ರಭುವಿನ ಶಕ್ತಿ. ಆದರೆ ಪ್ರಭುವು ತನ್ನನ್ನು ನಿರಾಕಾರ ರೂಪದಲ್ಲಿ ವಿಸ್ತರಿಸಿಕೊಂಡಿರುವುದರಿಂದ ಅವನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ಎಂದು ಮೂರ್ಖರು ತೀರ್ಮಾನಿಸುತ್ತಾರೆ. ಆದರೆ ನಿರಾಕಾರ ಬ್ರಹ್ಮನ್ ಶಕ್ತಿಗಳನ್ನು ಹೊಂದಿರಲಾರ. ಮಾಯೆಯು ಇನ್ನೊಂದು ಮಾಯೆಯಿಂದ ಆವೃತವಾಗಿದೆ ಎಂದು ವೈದಿಕ ಸಾಹಿತ್ಯಗಳು ಹೇಳುವುದಿಲ್ಲ. ವಿಷ್ಣು ಮಾಯಾ ಪರಸ್ಯ ಶಕ್ತಿ ಅಥವಾ ಪ್ರಭು ವಿಷ್ಣುವಿನ ಶಕ್ತಿಯನ್ನು ಕುರಿತಂತೆ ಲಕ್ಷಾಂತರ ಆಧಾರಗಳಿವೆ. ಭಗವದ್ಗೀತೆಯಲ್ಲಿ 7.14ರಲ್ಲಿ ಕೃಷ್ಣನು ಮಾಯಾ 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 ನನ್ನ ಶಕ್ತಿ ಎಂದು ಹೇಳಿದ್ದಾನೆ. ಮಾಯೆಯನ್ನು ದೇವೋತ್ತಮ ಪರಮ ಪುರುಷನು ನಿಯಂತ್ರಿಸುತ್ತಾನೆ. ಅವನು ಮಾಯೆಯಿಂದ ಆವೃತನಾಗಿಲ್ಲ. ಆದ್ದರಿಂದ ಪ್ರಭು ವಿಷ್ಣು ಐಹಿಕ ಶಕ್ತಿಯ ಉತ್ಪನ್ನವಾಗಿರಲು ಸಾಧ್ಯವಿಲ್ಲ. ವೇದಾಂತ ಸೂತ್ರದ ಪ್ರಾರಂಭದಲ್ಲಿ ಐಹಿಕ ಶಕ್ತಿಯು ಕೂಡ ಪರಮ ಬ್ರಹ್ಮನಿಂದ ಹೊರಹೊಮ್ಮಿದೆ ಎಂಬುದನ್ನು ಸೂಚಿಸುವ ಜನ್ಮಾದಿ ಅಸ್ಯ ಯತಃ ಎಂಬ ಮಾತುಗಳು ಬರುತ್ತವೆ. ಹೀಗಿರುತ್ತಾ ಅವನು ಹೇಗೆ ಐಹಿಕ ಶಕ್ತಿಯಿಂದ ಆವೃತನಾದನು? ಅದು ಸಾಧ್ಯವಾದರೆ ಐಹಿಕ ಶಕ್ತಿಯು ಪರಮ ಬ್ರಹ್ಮನಿಗಿಂತ ಮಹಾನ್ ಆಗುತ್ತದೆ. ಇಂತಹ ಸರಳ ವಾದಗಳನ್ನು ಕೂಡ ಮಾಯಾವಾದಿಗೆ ತತ್ವಜ್ಞಾನಿಗಳು ಅರ್ಥ ಮಾಡಿಕೊಳ್ಳಲಾರರು. ಆದ್ದರಿಂದ ಭಗವದ್ಗೀತೆಯಲ್ಲಿ ಅವರನ್ನು ಕುರಿತು ಹೇಳಿದ ಮಾಯಾಪಹೃತ ಜ್ಞಾನ ಎಂಬ ಮಾತುಗಳು ಅತ್ಯಂತ ಸೂಕ್ತವಾಗಿ ಹೊಂದುತ್ತವೆ. ಸದಾನಂದ ಯೋಗೀಂದ್ರರು ವಿವರಿಸಿದಂತೆ ಪ್ರಭು ವಿಷ್ಣುವು ಐಹಿಕ ಶಕ್ತಿಯ ಉತ್ಪನ್ನ ಎಂದು ಯಾರಾದರೂ ಭಾವಿಸಿದರೆ ಅವರು ಹುಚ್ಚ ಎಂದು ಕೂಡಲೇ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಅವನ ಜ್ಞಾನವನ್ನು ಮಾಯೆಯು ಅಪಹರಿಸಿದೆ. ಪ್ರಭು ವಿಷ್ಣುವನ್ನು ದೇವತೆಗಳ ವರ್ಗದಲ್ಲಿ ಇರಿಸಲಾಗುವುದಿಲ್ಲ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭು ವಿಷ್ಣುವನ್ನು ದೇವತೆಗಳ ವರ್ಗದಲ್ಲಿ ಇರಿಸಲಾಗುವುದಿಲ್ಲ. ಮಾಯವಾದ ತತ್ವಜ್ಞಾನದಿಂದ ನಿಜವಾಗಿಯೂ ದಿಕ್ಕು ತಪ್ಪಿದವರು ಹಾಗೂ ಇನ್ನೂ ಅಜ್ಞಾನದ ಕತ್ತಲೆಯಲ್ಲಿರುವವರು ಪ್ರಭು ವಿಷ್ಣು ಒಬ್ಬ ದೇವತೆ ಎಂದು ಪರಿಗಣಿಸುತ್ತಾರೆ. ಇದು ಋಗ್ವೇದ ಮಂತ್ರ. ಓಂ ತದ್ ವಿಷ್ಣು ಪರಮಂ ಪದಂ. ವಿಷ್ಣು ಸದಾ ಪರಮೋನ್ನತ ಸ್ಥಾನದಲ್ಲಿರುತ್ತಾನೆ ಎಂಬುದರ ಉಲ್ಲಂಘನೆಯಾಗುತ್ತದೆ. ಈ ಮಂತ್ರವು ಭಗವದ್ಗೀತೆಯಲ್ಲೂ ದೃಢಪಟ್ಟಿದೆ. ಮತ್ತ ಪರತರಂ ನಾನ್ಯತ್. ಪ್ರಭು ಕೃಷ್ಣ ಅಥವಾ ವಿಷ್ಣುವಿಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಆದ್ದರಿಂದ ಯಾರ ಜ್ಞಾನವು ದಿಕ್ಕು ತಪ್ಪಿದೆಯೋ ಅವರು ವಿಷ್ಣುವನ್ನು ದೇವತೆ ಎಂದು ಪರಿಗಣಿಸಿ ಪ್ರಭು ವಿಷ್ಣುವನ್ನಾಗಲಿ ಅಥವಾ ಕಾಳಿ ದುರ್ಗಾ ದೇವತೆಯನ್ನಾಗಲಿ ಅಥವಾ ಮನಸ್ಸಿಗೆ ಬಂದ ಯಾವುದೇ ದೇವತೆಯನ್ನಾಗಲಿ ಪೂಜಿಸಿ ಇದೇ ಫಲವನ್ನು ಪಡೆಯಬಹುದು ಎಂದು ಸಲಹೆ ಕೊಡುತ್ತಾರೆ.
ಇದು ಅಜ್ಞಾನದ ತೀರ್ಮಾನ. ಭಗವದ್ಗೀತೆ ಇದನ್ನು ಒಪ್ಪುವುದಿಲ್ಲ. ಅಲ್ಲಿ 9.25 ಯಾಂತಿ ದೇವವ್ರತ ದೇವಾನ್ ಯಾಂತಿ ಮದ್ ಯಾಜಿನೋಪಿ ಮಾಂ ಎಂದು ಸ್ಪಷ್ಟವಾಗಿ ಹೇಳಿದೆ. ಅಂದರೆ ದೇವತೆಗಳನ್ನು ಆರಾಧಿಸುವವರಿಗೆ ಆಯಾ ದೇವತೆಗಳ ಲೋಕಕ್ಕೆ ಪದೋನ್ನತಿ ದೊರೆಯುತ್ತದೆ. ಆದರೆ ಪರಮ ಪ್ರಭುವನ್ನು ಆರಾಧಿಸುವವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ. ಪ್ರಭು ಕೃಷ್ಣನು ಭಗವದ್ಗೀತೆಯಲ್ಲಿ 7.14 ಬಹಳ ಸ್ಪಷ್ಟವಾಗಿ ತನ್ನ ಐಕ ಶಕ್ತಿಯನ್ನು ಗೆಲ್ಲುವುದು ಬಹಳ ಕಷ್ಟ ಎಂದು ವಿವರಿಸಿದ್ದಾನೆ. ದೈವೀಹಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ. ಮಾಯೆಯ ಪ್ರಭಾವ ಎಷ್ಟು ಪ್ರಬಲವಾದುದೆಂದರೆ ವಿದಗ್ಧ ವಿದ್ವಾಂಸರು ಕೂಡ ಮಾಯೆಯಿಂದ ಆವೃತರಾಗಿ ತಾವು ಕೂಡ ದೇವೋತ್ತಮ ಪರಮ ಪುರುಷನಷ್ಟು ಶ್ರೇಷ್ಠರೆಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಮಾಯೆಯ ಪ್ರಭಾವದಿಂದ ಬಿಡಿಸಿಕೊಳ್ಳಬೇಕಾದರೆ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗಬೇಕು. ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ 7.14 ಹೇಳಿದಂತೆ ಮಾಂ ಏವಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿದೆ. ಆದ್ದರಿಂದ ಪ್ರಭು ವಿಷ್ಣುವು ಈ ಐಕ ಸೃಷ್ಟಿಗೆ ಸೇರಿದವನಲ್ಲ, ಆದರೆ ಆಧ್ಯಾತ್ಮಿಕ ಲೋಕಕ್ಕೆ ಸೇರಿದವನೆಂದು ತೀರ್ಮಾನಿಸಬಹುದು. ಪ್ರಭು ವಿಷ್ಣುವಿಗೆ ಐಕ ದೇಹವಿದೆ ಅಥವಾ ಅವನು ಇತರ ದೇವತೆಗಳಿಗೆ ಸಮಾನನಾದವನು ಎಂದು ತಪ್ಪು ಗ್ರಹಿಕೆಯನ್ನು ತಾಳುವುದು ಪ್ರಭು ವಿಷ್ಣುವಿಗೆ ಎಸಗುವ ಅತ್ಯಂತ ಹೀನವಾದ ಅಪಚಾರ. ಪ್ರಭು ವಿಷ್ಣುವಿನ ಪಾದ ಕಮಲಗಳಿಗೆ ಅಪಚಾರ ಎಸಗಿದವರು ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿ ಸಾಧಿಸಲಾರರು. ಅವರನ್ನು ಮಾಯೆಯಾಪಹೃತ ಜ್ಞಾನ ಅಥವಾ ಮಾಯೆಯ ಪ್ರಭಾವದಿಂದ ಜ್ಞಾನಾಪಹರಣಕ್ಕೆ ಒಳಗಾದವರೆಂದು ಕರೆಯುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ, ಓದ್ಲಾ ಮಾತಾಜಿ? ಪ್ರಭು ವಿಷ್ಣುವಿನ ದೇಹಕ್ಕೂ ಆತ್ಮಕ್ಕೂ ನಡುವೆ ವ್ಯತ್ಯಾಸವಿದೆ ಎಂದು ಭಾವಿಸುವವರು ಅಜ್ಞಾನದ ಅತ್ಯಂತ ಹೆಚ್ಚು ಕತ್ತಲೆ ತುಂಬಿದ ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ. ಪ್ರಭು ವಿಷ್ಣುವಿನ ದೇಹಕ್ಕೂ ವಿಷ್ಣುವಿನ ಆತ್ಮಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ, ಏಕೆಂದರೆ ಅವು ಅದ್ವಯ ಜ್ಞಾನ, ಒಂದು ಜ್ಞಾನ. ಈ ಜಗತ್ತಿನಲ್ಲಿ ಐಹಿಕ ದೇಹಕ್ಕೂ ಆಧ್ಯಾತ್ಮಿಕ ಆತ್ಮಕ್ಕೂ ವ್ಯತ್ಯಾಸವಿದೆ, ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ಅಲ್ಲಿ ಅಂತಹ ವ್ಯತ್ಯಾಸಗಳು ಇಲ್ಲ. ಪ್ರಭು ವಿಷ್ಣು ಮತ್ತು ಜೀವಿಗಳು ಒಂದೇ ಎಂದು ಮಾಯಾವಾದಿ ತತ್ವಜ್ಞಾನಿಗಳು ಭಾವಿಸುವುದು ಅತ್ಯಂತ ದೊಡ್ಡ ಅಪಚಾರ. ಈ ವಿಷಯದಲ್ಲಿ ಪದ್ಮ ಪುರಾಣವು ಹೀಗೆ ಹೇಳುತ್ತದೆ: ಆಚ್ಯೆ ವಿಷ್ಣು ಶಿಲಾತಿರ್ ಗುರುಷು ನರಮತಿರ್ ವೈಷ್ಣವೇ ಜಾತಿ ಬುದ್ಧಿ ಯಸ್ಯ ವಾ ನಾರಕೀ ಸಹ. ಪ್ರಭು ವಿಷ್ಣುವಿನ ಆರಾಧ್ಯ ಮೂರ್ತಿಯನ್ನು ಕಲ್ಲೆಂದು, ಗುರುಗಳನ್ನು ಸಾಮಾನ್ಯ ಮಾನವನೆಂದು, ವೈಷ್ಣವನನ್ನು ಒಂದು ನಿರ್ದಿಷ್ಟ ಜಾತಿಗೆ ಸೇರಿದವನೆಂದು ಪರಿಗಣಿಸುವವನು ನರಕ ಸದೃಶ ಬುದ್ಧಿಯುಳ್ಳವನು. ಅಂತಹ ನಿರ್ಣಯಗಳನ್ನು ಅನುಸರಿಸುವವನು ಸರ್ವನಾಶವಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೋಡಿ, ಮೊದಲನೇದಾಗಿ ಚೈತನ್ಯ ಮಹಾಪ್ರಭುಗಳು ಭಗವಂತನ ಭಕ್ತ್ಯಾವೇಶ ಅವತಾರವೇ ಆಗಿರುವಂಥವ್ರು. ಮತ್ತೆ ಅವರ ಬಗ್ಗೆ ಕೃಷ್ಣರಾಜದಾಸ ಕವಿರಾಜ ಗೋಸ್ವಾಮಿಗಳು ಬರೆದಿರುವಂತಹ ಈ ಬೃಹತ್ತಾದ ಗ್ರಂಥವನ್ನ ನಾವು ತಿಳ್ಕೊಳ್ಳೋದು, ಹೇಳೋದು, ಇದರಲ್ಲಿ ನಾವು ಅಷ್ಟು ಪರ್ಫೆಕ್ಟ್ ಇಲ್ಲ, ಅಥವಾ ಅಷ್ಟು ತಿಳುವಳಿಕೆ ಜ್ಞಾನ ನಮಗೆ ಇಲ್ಲ. ಹಾಗಾಗಿ ನಾವು ಇಲ್ಲಿ ಏನ್ ಹೇಳಿದರೋ ಅದನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡೋಣ. ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸ್ಬೇಕು. ಮತ್ತೆ ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರು ಸಹ ಹೇಳ್ಬೋದು ಕಡೆಯಲ್ಲಿ. ಸೊ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತ ಅಂದ್ರೆ ಇಲ್ಲಿ ಗರ್ಭೋದಕಶಾಹಿ ವಿಷ್ಣುವಾಗಿ ಭಗವಂತನ ಪುರುಷಾವತಾರಗಳು ಹೇಗೆ ಪುರುಷಾವತಾರಗಳನ್ನ ತಾಳ್ತಾನೆ, ಅದಾದ್ಮೇಲೆ ಸೃಷ್ಟಿಯನ್ನ ಮಾಡ್ತಾನೆ, ಇದೆಲ್ಲರ ಬಗ್ಗೆ ಹೇಳ್ತಾ ಈಗ ವಿಷ್ಣುವನ್ನೂ ಸಹ ಹೇಗೆ
ಸಾಮಾನ್ಯವಾದ ಜೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ವಿಷ್ಣುವ ದಿವ್ಯ ದೇಹ ಐಹಿಕ ಪ್ರಕೃತಿಯಿಂದ ಆದದ್ದೆಂದು ಪರಿಗಣಿಸುವಂತಹದ್ದು. ಯಾರು ಆ ರೀತಿ ಪರಿಗಣಿಸ್ತಾರೋ ಅದು ಮಹಾ ಅಪರಾಧ. ಯಾಕೆ ಅಂತಂದ್ರೆ ಕೃಷ್ಣನಿಂದ ಬಂದಂತಹ ಯಾವುದೇ ವಿಸ್ತರಣೆಗಳಾಗಿರಬಹುದು, ಎಲ್ಲವೂ ಸಹ ಕೃಷ್ಣನ ಒಂದು ಗುಣಗಳನ್ನೇ ಹೊಂದಿರತ್ತೆ, ಅದು ಆಧ್ಯಾತ್ಮಿಕವಾಗಿರತ್ತೆ. ಸೊ ಹಾಗಾಗಿ ಯಾರು ಅದನ್ನ ಐಹಿಕ ದೇಹ, ವಿಷ್ಣುವಿನ ದೇಹ ಐಹಿಕ ಅನ್ನೋಂಥದ್ದನ್ನ ಪರಿಗಣಿಸ್ತಾರೋ ಅಂಥದ್ದು ತುಂಬಾ ಅಪಚಾರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ದೇವೋತ್ತಮ ಪರಮ ಪುರುಷನನ್ನ ಈ ರೀತಿ ತಿಳಿಸೋ ಅಂಥದ್ದು ಇದು ದೊಡ್ಡ ನಿಂದನೆಯ ಆಗಿರುವಂಥದ್ದು. ಸೊ ಹಾಗಾಗಿ ಇದಕ್ಕಿಂತ ಹೆಚ್ಚಿನ ನಿಂದನೆ ಇಲ್ಲ ಅಂತನೂ ಸಹ ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲಿ. ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಪರಮ ಸತ್ಯನ ವೈವಿಧ್ಯಪೂರ್ಣವಾದ ವೈಯಕ್ತಿಕ ಲಕ್ಷಣವು ವಿಷ್ಣು ತತ್ವ. ಇಲ್ಲಿ ವಿಷ್ಣು ತತ್ವ ಹೇಗೆ ಗುಣಗಳನ್ನ ಹೊಂದಿರ್ತಾನೆ ಅಂತಂದ್ರೆ, ಕೃಷ್ಣನಿಗೆ ಪರಿಪೂರ್ಣವಾದ 64 ಗುಣಗಳನ್ನ ಹೊಂದಿದ್ರೆ ವಿಷ್ಣು 60 ಗುಣಗಳನ್ನ ಹೊಂದಿರ್ತಾನೆ. ಮತ್ತೆ ಶಿವ 55 ಮತ್ತೆ ಬ್ರಹ್ಮ 50 ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಬ್ರಹ್ಮ ಅಲ್ಲಿ ಭೌತಿಕ ಅತ್ಯಂತ ಉನ್ನತವಾದಂತಹ ಜೀವಿ ಆಗಿರ್ತಾನೆ. ಆದ್ರೆ ವಿಷ್ಣು ಭಗವಂತನ ಒಂದು ವಿಸ್ತರಣೆ ಆಗಿರೋದ್ರಿಂದ ಅವನು ಆಧ್ಯಾತ್ಮಿಕವಾಗಿರುವಂಥದ್ದು. ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಸೃಷ್ಟಿಸುವ ಐಹಿಕ ಶಕ್ತಿಯು ಪ್ರಭು ವಿಷ್ಣುವಿನ ಶಕ್ತಿ ಎಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಸ್ವಾಮಿ ಅವರು ವಿವರಿಸುತ್ತಾರೆ. ಭಗವಂತನ ಯಾವುದೇ ವಿಸ್ತರಣೆಯಿಂದ ಏನೇ ಅಲ್ಲಿ ಸೃಷ್ಟಿ ಲೀಲೆಗಳಾಗ್ಲಿ ಅದೆಲ್ಲವೂ ಭಗವಂತನಿಂದ ಆಗುವಂಥದ್ದು. ಹಾಗಾಗಿ ಅದು ಪರಿಪೂರ್ಣವಾಗಿರತ್ತೆ. ಸೃಷ್ಟಾತ್ಮಕ ಶಕ್ತಿಯು ಕೇವಲ ಪ್ರಭುವಿನ ಶಕ್ತಿ. ಅಂದ್ರೆ ಈ ಒಂದು ಬಹಿರಂಗ ಶಕ್ತಿಯಿಂದ ಏನು ಭಗವಂತ ಸೃಷ್ಟಿ ಕಾರ್ಯವನ್ನ ಮಾಡ್ತಾನೋ ಅದು ಒಂದು ಅವನ ಒಂದು ಅಪಾರವಾದಂತಹ ಶಕ್ತಿಗಳಲ್ಲಿ ಒಂದು. ಆದರೆ ಪ್ರಭು ಅದಕ್ಕೆ ತನ್ನನ್ನು ನಿರಾಕಾರ ರೂಪದಲ್ಲಿ ವಿಸ್ತರಿಸಿಕೊಂಡಿರುವುದರಿಂದ ಅವನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ಎಂದು ಮೂರ್ಖರು ತೀರ್ಮಾನಿಸುತ್ತಾರೆ. ಸೊ ಮೂರ್ಖರಾದಂತಹವರು ಭಗವಂತನ ಈ ಒಂದು ಶಕ್ತಿಗಳ ಬಗ್ಗೆ ಅರಿವಿರೋದಿಲ್ಲ, ಪೂರ್ಣವಾದಂತಹ ಜ್ಞಾನವಿಲ್ಲದಿದ್ದಂಥವರು ಈ ರೀತಿಯಾಗಿ ತೀರ್ಮಾನಿಸುವಂಥದ್ದು. ಆದ್ರೆ ನಿರಾಕಾರ ಬ್ರಹ್ಮಾಂಡ ಶಕ್ತಿಗಳನ್ನು ಹೊಂದಿರಲಾರ. ಯಾಕೆ ಅಂತಂದ್ರೆ ಭಗವಂತನ ನಿರಾಕಾರ ಏನು ಬ್ರಹ್ಮಜ್ಯೋತಿ ಅಂತ ನಾವು ಹೇಳ್ತೀವೋ ಅದು ಬಂದಿರುವಂತದ್ದು ಭಗವಂತನಿಂದನೇ ಅಲ್ವಾ. ಇದನ್ನ ನಾವು ಭಗವದ್ಗೀತೆ ಪ್ರಾರಂಭದಿಂದನೇ ಕಲಿತಾ ಬಂದಿದ್ದೀವಿ. ಸೊ ಹಾಗಾಗಿ ಭಗವಂತನಿಂದ ಬಂದಿದೆ ಅಂದ್ರೆ ಅಲ್ಲಿ ಶಕ್ತಿಯ ಹಿಂದೆ ಶಕ್ತಿಮಾನ್ ಇರುವಂಥದ್ದು ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರ್ಬೇಕು. ಆದ್ರೆ ಮಾಯೆಯಿಂದ ಅಪಹೃತರಾಗಿರುವಂಥವ್ರು, ನಿರಾಕಾರವಾದಿಗಳಾದಂಥವ್ರು, ಮಾಯಾವಾದಿಗಳಾದಂಥವ್ರು ಈ ರೀತಿ ಅಜ್ಞಾನದಿಂದ ಅವರು ತಮ್ಮನ್ನ ತಾವು ಭಗವಂತನ ನಿರಾಕಾರ ಬ್ರಹ್ಮನಗಳನ್ನ ಅವರು ಈ ರೀತಿ ವಿಶ್ಲೇಷಣೆ ಮಾಡ್ತಾರೆ. ಯಾಕೆ ಅಂತಂದ್ರೆ ವಿಷ್ಣು ಮಾಯಾ ಪರಾಸ್ಯ ಶಕ್ತಿ ಅಥವಾ ಪ್ರಭು ವಿಷ್ಣುವಿನ ಶಕ್ತಿಯನ್ನು ಕುರಿತಂತೆ ಲಕ್ಷಾಂತರ ಆಧಾರಗಳಿವೆ. ಭಗವದ್ಗೀತೆ 7.14 ಕೃಷ್ಣನು ಮಮ ಮಾಯಾ ಅಲ್ಲಿ ಹೇಳದ್ರಲ್ವಾ, ದೈವೀಯೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅಂದ್ರೆ ಈ ಮಾಯೆ ಅಂದ್ರೆ ಈ ಐಹಿಕ ಒಂದು ಶಕ್ತಿ ಏನಿದೆ, ಈ ಒಂದು ಭೌತಿಕ ಪ್ರಕೃತಿ ಏನಿದೆ, ಮಾಯೆ ಏನಿದ್ದಾಳೆ ಬಹಿರಂಗ ಶಕ್ತಿ, ಅದು ನನ್ನ ಒಂದು ಶಕ್ತಿ ಅಂತ ಅಲ್ಲಿ ಭಗವಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ನಾವು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಾಯೆಯನ್ನು ದೇವೋತ್ತಮ ಪರಮ ಪುರುಷನು ನಿಯಂತ್ರಿಸುತ್ತಾನೆ. ಸೊ ಹಾಗಾಗಿ ಭಗವಂತನ ಪ್ರಮುಖವಾದಂತಹ ಶಕ್ತಿಗಳು ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಮತ್ತೆ ಅಂತರಂಗ ಶಕ್ತಿ. ಸೊ ಎಲ್ಲವನ್ನೂ ಭಗವಂತ ಕಂಟ್ರೋಲ್ ಮಾಡುವಂಥವನು, ಹಿ ಈಸ್ ಎ ಕಂಟ್ರೋಲರ್. ಹಾಗಾಗಿ ಮಾಯೆಯನ್ನು ಸಹ ಭಗವಂತ ನಿಯಂತ್ರಿಸುವಂಥವನು, ಅವನು ಮಾಯೆಗೆ ಒಳಗಾಗಿಲ್ಲ, ಅವನು ಮಾಯೆಯಿಂದ ಆವೃತನಾಗಿಲ್ಲ. ಆದ್ದರಿಂದ ಪ್ರಭು ವಿಷ್ಣುವು ಐಹಿಕ ಶಕ್ತಿಯ ಉತ್ಪನ್ನವಾಗಿರಲು ಸಾಧ್ಯವೇ ಇಲ್ಲ. ಸೊ ನಾವು ಹೇಗೆ ಈ ಒಂದು ಭೌತಿಕ ಜಗತ್ತಿಗೆ ಬಂದು ಈ ಒಂದು ಭೌತಿಕವಾದಂತಹ ದೇಹವನ್ನ ಪಡಿತೀವೋ ಆ ರೀತಿಯಾಗಿ ಭಗವಂತ ಯಾವತ್ತೂ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ವೇದಾಂತ ಸೂತ್ರದ ಪ್ರಾರಂಭದಲ್ಲಿ ಐಹಿಕ ಶಕ್ತಿಯೂ ಕೂಡ ಪರಬ್ರಹ್ಮನಿಂದ ಹೊರಹೊಮ್ಮಿದೆ ಎಂದು ಸೂಚಿಸುವ ಜನ್ಮಾದಸ್ಯತಃ ಎಂಬ ಮಾತುಗಳು ಬರುತ್ತವೆ. ಅಂದ್ರೆ ಶ್ರೀಮದ್ ಭಾಗವತದ ಪ್ರಾರಂಭದ ಒಂದು ಶ್ಲೋಕವೇ ನಮಗೆ ಹೇಳುವಂಥದ್ದು ಭಗವಂತನ ಯಾರು ಅನ್ನೋದು. ಸೊ ಅಲ್ಲಿ ಜನ್ಮಾದಸ್ಯತಃ ಅದನ್ನ ನಮ್ಗೆ ವೇದವ್ಯಾಸರು ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಭಗವಂತ ಸಚ್ಚಿದಾನಂದ ವಿಗ್ರಹ, ಹಾಗಾಗಿ ಅವನು ಈ ಒಂದು ಐಹಿಕ ಶಕ್ತಿಯಿಂದ ಆವೃತನಾಗೋದಿಕ್ಕೆ ಸಾಧ್ಯವೇ ಇಲ್ಲ.
ಅಂತಹ ಭಗವಂತನ ಇಂತಹ ಸರಳವಾದ ವಾದಗಳನ್ನು ಮಾಯಾವಾದಿ ತತ್ವಜ್ಞಾನಿಗಳು ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಅವರು ಭಗವಂತನ ಸಾಕಾರ ರೂಪವನ್ನಾಗಲಿ ಅವನ ಶಕ್ತಿಯನ್ನಾಗಲಿ ಅವರು ತಿಳಿಯೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಭಗವಂತನ ಶಕ್ತಿಗಳು ಅಪಾರ. ಅದರಲ್ಲಿ ನಾನಾಗ್ಲೇ ಹೇಳ್ದಂಗೆ ತಟಸ್ಥ ಶಕ್ತಿ ಅಥವಾ ಬಹಿರಂಗ ಶಕ್ತಿಯ ಆಧ್ಯಾತ್ಮಿಕ ಶಕ್ತಿಯನ್ನ ಅವರು ವಿಶ್ಲೇಷಣೆ ಮಾಡೋದಕ್ಕೆ ಅವರ ಕೈಲಿ ಆಗಲ್ಲ. ಆದ್ದರಿಂದ ಭಗವದ್ಗೀತೆಯಲ್ಲಿ ಅವರನ್ನು ಕುರಿತು ಹೇಳಿದ ಮಾಯೆಯ ಅಪಹೃತ ಜ್ಞಾನ ಎಂಬ ಮಾತುಗಳು ಅತ್ಯಂತ ಸೂಕ್ತವಾಗಿ ಹೊಂದುತ್ತವೆ. ಯಾರು ಆ ರೀತಿ ಹೇಳುವಂಥವ್ರು ಅಂತಂದ್ರೆ ಯಾರಿಗೆ ಭಗವಂತನ ಬಗ್ಗೆ ಪೂರ್ಣವಾದಂತಹ ಜ್ಞಾನವನ್ನ ಇಲ್ಲವೋ ಅಥವಾ ತನ್ನನ್ನ ತಾನು ಆ ಒಂದು ಮಠದಲ್ಲಿ ಇಟ್ಕೊಂಡು ತಾನು ಹೇಳುವಂಥದ್ದು ಕರೆಕ್ಟ್ ಅಂತ ತಿಳಿಯುವಂತಹ ಮಾಯಾವಾದಿಗಳು ಯಾರಿರ್ತಾರೋ ಅಂತಹವರ ಜ್ಞಾನ ಏನಾಗಿದೆ, ಮಾಯೆಯಿಂದ ಅಪಹೃತವಾಗಿದೆ. ಹಾಗಾಗಿ ಸದಾನಂದ ಯೋಗಿ ಇದ್ರರು ವಿವರಿಸಿರುವಂತೆ ಪ್ರಭು ವಿಷ್ಣುವು ಐಹಿಕ ಉತ್ಪನ್ನ ಎಂದು ಯಾರಾದರೂ ಭಾವಿಸಿದರೆ ಅವರು ಹುಚ್ಚ ಎಂದು ಕೂಡಲೇ ಅರ್ಥ ಮಾಡಿಕೊಳ್ಳಬೇಕು. ಸೊ ಭಗವಂತನನ್ನ ಯಾರು ಈ ರೀತಿಯಾಗಿ ಬಹಿರಂಗ ಶಕ್ತಿಯ ಒಂದು ಇದು ಅಂತ ಹೇಳುವಂಥವ್ರು ಅಥವಾ ಅವನು ಬರೇ ಬ್ರಹ್ಮನ್ ಅಷ್ಟೇ ನಿರಾಕಾರ ಅನ್ನೋದು ಹೇಳುವಂಥವ್ರು, ಇವರೆಲ್ಲ ಹುಚ್ಚರಾಗಿರುವಂಥವ್ರು. ಯಾಕೆ ಅಂತಂದ್ರೆ ಪರಿಪೂರ್ಣವಾದಂತಹ ಜ್ಞಾನವನ್ನ ಅವರು ಹೊಂದಿಲ್ಲ ಅಂತ. ಪ್ರಭು ವಿಷ್ಣುವನ್ನು ದೇವತೆಗಳ ವರ್ಗದಲ್ಲಿ ಇರಿಸಲಾಗುವುದಿಲ್ಲ. ಸೊ ಇದನ್ನು ಸಹ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೀವಿ. ಸೊ ಯಾರು ದೇವೋತ್ತಮ ಪರಮ ಪುರುಷನಿಂದ ಬಂದಂಥವರೇ ಎಲ್ಲರೂ ಜೀವತತ್ವಗಳು. ಸೊ ಇಲ್ಲಿ ದೇವತೆಗಳು ಸಹ ಭಗವಂತರ ಒಂದು ಅಂಶಗಳೇ ಆಗಿರುವಂಥವ್ರು. ಹಾಗಾಗಿ ಯಾವುದೇ ದೇವತೆಗಳನ್ನು ಸಹ ಭಗವಂತನ ಒಂದು ಸ್ಥಾನದಲ್ಲಿ ನಿಲ್ಲಿಸೋದಿಕ್ಕೆ ಸಾಧ್ಯ ಇಲ್ಲ. ಮಾಯವಾದ ತತ್ವಜ್ಞಾನದಿಂದ ನಿಜವಾಗಿಯೂ ದಿಕ್ಕು ತಪ್ಪಿದವರು ಹಾಗೂ ಇನ್ನು ಅಜ್ಞಾನದ ಕತ್ತಲಲ್ಲಿರುವವರು ಪ್ರಭು ವಿಷ್ಣುವು ಒಬ್ಬ ದೇವತೆ ಎಂದು ಪರಿಗಣಿಸುತ್ತಾರೆ. ಸೊ ಯಾರಿಗೆ ಈ ಒಂದು ಮಾಯೆ ಅಥವಾ ಅಜ್ಞಾನ ಇರೋಂಥವ್ರು ಅಂಥವ್ರು ವಿಷ್ಣುವನ್ನು ಸಹ ದೇವತೆ ಅಂತ ಪರಿಗಣಿಸ್ಬಿಡ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಋಗ್ವೇದ ಮಂತ್ರದಲ್ಲಿ ಹೇಳೋ ಹಾಗೆ ಓಂ ತದ್ ವಿಷ್ಣು ಪರಂಪದಂ ಅಂದ್ರೆ ಭಗವಂತನ ಧಾಮವೇ ಪರಿಪೂರ್ಣ ಅನ್ನೋಂಥದನ್ನ ಅಲ್ಲಿ ಹೇಳ್ತಾರೆ. ಆದ್ರೆ ಈ ಮಂತ್ರದ ಭಗವದ್ಗೀತೆಯಲ್ಲೂ ಹೇಗೆ ದೃಢಪಟ್ಟಿದೆ ಅಂದ್ರೆ ಮತ್ತ ಪರತರಂ ನಾಸ್ತಿ ಅಂತ. ಹೇಗೆ ಅಂದ್ರೆ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತ್ರಂ ಸೂತ್ರೇ ಮರಿಂಗಣ ಇವ. ಅಂದ್ರೆ ಅಲ್ಲಿ ಹೇಳೋದ್ರಲ್ವಾ, ಹೇಗೆ ಎಲ್ಲವೂ ನನ್ನನ್ನ ಅವಲಂಬಿಸಿದೆ ಅಂತ ಒಂದು ಮುತ್ತಿನ ಹಾರಕ್ಕೆ ಹೋಲಿಸಿ ಹೇಳಿದ್ರು. ಹೇಗೆ ಮುತ್ತುಗಳು ಬಿಡಿ ಬಿಡಿಯಾಗಿರುತ್ತೆ ಹಾಗೆ ಎಲ್ಲವೂ ಸಹ ಭಗವಂತನಿಂದ ಬಂದಿರುವಂಥದ್ದು. ಆದ್ರೆ ಅದನ್ನ ಒಂದು ದಾರದಲ್ಲಿ ಪೋಣಿಸಿದಾಗ ಮಾತ್ರವೇ ಅದು ಒಂದು ಹಾರ ಆಗುವಂಥದ್ದು. ಅದು ಭಗವಂತನ ಒಂದು ಶರೀರಕ್ಕೆ ಹಾಕೋದಿಕ್ಕೆ ಸಾಧ್ಯ ಆಗೋದು. ಆದ್ರೆ ಆ ಎಲ್ಲ ಮುತ್ತುಗಳು ಸಹ ಆ ದಾರವನ್ನ ಅವಲಂಬಿಸಿದೆ, ಆ ದಾರ ಕಾಣೋದಿಲ್ಲ. ಆ ರೀತಿಯಾಗಿ ಎಲ್ಲರೂ ಸಹ ಭಗವಂತನನ್ನ ಅವಲಂಬಿಸಿರುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತ ಪರವತರಂ ನಾಣ್ಯತಿ, ಯಾರೂ ಸಹ ನನ್ನನ್ನ ಅವಲಂಬಿಸದೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕು. ಪ್ರಭು ಕೃಷ್ಣ ಅಥವಾ ವಿಷ್ಣುವಿನಿಂದ ಶ್ರೇಷ್ಠವಾದ ಸತ್ಯವಿಲ್ಲ. ಆದ್ದರಿಂದ ಯಾರ ಜ್ಞಾನವು ದಿಕ್ಕು ತಪ್ಪಿದೆಯೋ ಅವರು ವಿಷ್ಣು ದೇವತೆ ಎಂದು ಪರಿಗಣಿಸಿ ಪ್ರಭು ವಿಷ್ಣುವನ್ನಾಗಲಿ ಅಥವಾ ಕಾಳಿ ದೇವತೆಯನ್ನಾಗಲಿ ಅಥವಾ ಮನಸ್ಸಿಗೆ ಬಂದ ಯಾವುದೇ ದೇವತೆಯನ್ನಾಗಲಿ ಪೂಜಿಸಿ ಇದೇ ಫಲವನ್ನು ಪಡೆಯಬಹುದು ಎಂದು ಸಲಹೆ ಕೊಡುತ್ತಾರೆ. ಸೊ ದೇವತಾರಾಧನೆ ಅಥವಾ ದೇವತೆಗಳನ್ನ ಭಗವಂತನ ಒಂದು ಸ್ಥಾನದಲ್ಲಿ ನಿಲ್ಲಿಸುವಂಥದ್ದು ಅದು ಒಂದು ಅಪರಾಧವಾಗತ್ತೆ. ಮತ್ತೆ ದೇವತೆಗಳನ್ನ ಆರಾಧನೆ ಮಾಡಿ ಎಲ್ಲವನ್ನು ನಾನು ಪಡಿಬಹುದು ಅನ್ನೋದು ಸಹ ಅದು ಪೂರ್ಣವಾದ ಜ್ಞಾನವಲ್ಲ. ಯಾಕೆ ಅಂತಂದ್ರೆ ಯಾರೂ ಸಹ ಸ್ವತಂತ್ರರಲ್ಲ. ಭಗವಂತನನ್ನ ಬಿಟ್ರೆ ಯಾರೂ ಸಹ ಸ್ವತಂತ್ರರಲ್ಲ ಯಾರಿಗೂ ಏನನ್ನು ಕೊಡೋದಿಕ್ಕೆ ಅನ್ನೋದನ್ನು ಸಹ ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಇದು ಅಜ್ಞಾನದ ತೀರ್ಮಾನ. ಭಗವದ್ಗೀತೆ ಇದನ್ನು ಒಪ್ಪುವುದಿಲ್ಲ. ಭಗವದ್ಗೀತೆ ಒಪ್ಪುವುದಿಲ್ಲ ಅಂದಾಗ ಅದು ನೇರವಾಗಿ ಭಗವಂತನಿಂದ ಬಂದಿರುವಂತಹ ನುಡಿಗಳು. ಸೊ ಹಾಗಾಗಿ ಅದು ಸತ್ಯ ಅನ್ನೋದನ್ನ ನಾವು ಇಲ್ಲಿ ತಿಳಿಬೇಕು. ಅಲ್ಲಿ 9.25 ಅಯಾಂತಿ ದೇವರು ವತಾನ್ ದೇವಾನ್ ಯಾಂತಿ ಮಧ್ಯಾಜಿ ನೋಪಿ ಮಾಮ ಅಂದ್ರೆ ದೇವತಾಗಳನ್ನ ಆರಾಧನೆ ಮಾಡುವಂಥವ್ರು ದೇವತಾ ಲೋಕಗಳಿಗೆ ಹೋಗುವಂಥದ್ದು. ದೇವತಾ ಲೋಕಗಳು ಅಂದಾಗ ಈ ಬ್ರಹ್ಮಾಂಡದಲ್ಲೇ ಇರುವಂತಹ ಒಂದು ಲೋಕಗಳಾಗಿರುವಂಥದ್ದು. ಹಾಗಾಗಿ ಅದು ಭೌತಿಕವಾಗಿರುವಂಥದ್ದೇ, ಮತ್ತೆ ಅದು ನಾಶವಾಗುವಂಥದ್ದು. ಸೊ ಹಾಗಾಗಿ ದೇವತೆಗಳನ್ನು ಆರಾಧಿಸುವಂತಹ ದೇವತೆಗಳ ಲೋಕಕ್ಕೆ
ಪದೋನ್ನತಿ ದೊರೆಯುತ್ತದೆ. ಆದರೆ ಪ್ರಾರಮ ಪ್ರಭುವನ್ನು ಆರಾಧಿಸುವವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ. ಇದನ್ನು ನಾವು ನೋಡಿದೀವಿ. ಭಗವದ್ಗೀತೆಯಲ್ಲಿ ಭಗವಂತ ನೇರವಾಗಿ ಹೇಳಿದ್ದಾನೆ, ನನ್ನನ್ನ ಯಾರು ಆರಾಧಿಸ್ತೀರೋ ನೀನು ನನ್ನ ಧಾಮಕ್ಕೆ ಬರ್ತೀರಾ ಅಂತ. ಅಂದ್ರೆ ಭಗವಂತನ ಧಾಮ ಮತ್ತೆ ಇಲ್ಲಿರುವಂತಹ ಏನು ಅಶಾಶ್ವತವಾದಂತಹ ಧಾಮಕ್ಕೆ ವ್ಯತ್ಯಾಸವನ್ನು ಸಹ ಅವನು ಅಲ್ಲಿ ಹೇಳಿ ನಮಗೆ ಒಂದು ಜ್ಞಾನವನ್ನ ಕೊಡ್ತಾನೆ. ಆದ್ರೆ ಮೂರ್ಖರಾದಂಥವರು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಪ್ರಭು ಕೃಷ್ಣನು ಭಗವದ್ಗೀತೆ 7.14 ಬಹಳ ಸ್ಪಷ್ಟವಾಗಿ ತನ್ನ ಐಹಿಕ ಶಕ್ತಿಯನ್ನು ಗೆಲ್ಲುವುದು ಬಹಳ ಕಷ್ಟ ಎಂದು ವಿವರಿಸಿದ್ದಾರೆ. ಯಾಕೆ ಅಂತಂದ್ರೆ ಭಗವಂತನನ್ನ ಅರಿಯುವಂಥದ್ದು ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಭಗವಂತನನ್ನ ಆರಾಧನೆ ಮಾಡುವಂತಹ ಶುದ್ಧ ಭಕ್ತರು ಯಾರು ಇರ್ತಾರೋ ಅವರ ಒಂದು ಮಾರ್ಗವನ್ನ ಹಿಡಿಯುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಅವರು ಭಗವಂತನ ಮಾರ್ಗದಲ್ಲೇ ಇರುವಂತವ್ರು, ಎಲ್ಲರನ್ನೂ ಅವರ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತವ್ರು. ಹಾಗಾಗಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೈವಿ ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಮಾಯೆಯ ಒಂದು ಅಡಿಯಲ್ಲಿ ಇರುವಂಥವ್ರು ಯಾರೂ ಸಹ ಭಗವಂತನ ಧಾಮಕ್ಕೆ ಹಿಂದಿರುಗೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮಾಯೆ ಅಷ್ಟು ಪ್ರಬಲವಾಗಿರ್ತಾಳೆ. ಎಷ್ಟು ಪ್ರಬಲವಾಗಿರ್ತಾಳೆ ಅಂತಂದ್ರೆ ಅವಳನ್ನ ಬೆಳೆಸ್ಕೊಳ್ಳುವಂಥದ್ದು ಕಷ್ಟ. ಯಾಕೆ ಅಂತಂದ್ರೆ ಅವಳು ಮತ್ತೆ 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 ಆ 3 ಗುಣಗಳಿಂದ ನಮ್ಮನ್ನ ಬಂಧಿಸ್ತಾ ಇರ್ತಾಳೆ. ಮತ್ತೆ ಈ ಒಂದು ಭೌತಿಕ ಜಗತ್ತಿನಲ್ಲೇ ನಮ್ಮನ್ನ ಬಂಧಿತವನ್ನಾಗಿ ಮಾಡುವಂಥದ್ದು. ಆದ್ರೆ ಅವಳು ಸಹ ಭಗವಂತನ ಅಡಿಯಲ್ಲೇ ಇರುವಂಥದ್ದು. ಯಾಕೆ ಅಂತಂದ್ರೆ ಅವಳಿಗೆ ಆ ನಿರ್ದೇಶನವನ್ನ ಅವಳು ಭಗವಂತ ಕೊಟ್ಟಿರುವಂಥದ್ದು. ಈ ಭೌತಿಕ ಜಗತ್ತು ಇದೆಲ್ಲ ಮಾಡಿರುವಂಥದ್ದು ಯಾಕೆ? ನಾವು ಮಾಡಿರುವಂತಹ ಒಂದು ತಪ್ಪಿಗಾಗಿ ಈ ಒಂದು ಭೌತಿಕ ಜಗತ್ತನ್ನ ಭಗವಂತ ಸೃಷ್ಟಿಸಿ ನಮ್ಮನ್ನೆಲ್ಲ ಇಲ್ಲಿ ಸುಧಾರಣೆಗಾಗಿ ಕಳಿಸಿರುವಂಥದ್ದು. ಇಲ್ಲಿ ನಾವು ಸುಧಾರಿಸದೇ ಇದ್ರೆ ನಾವು ಮತ್ತೆ ಮತ್ತೆ ಆ ಒಂದು ಕಷ್ಟಗಳಿಗೆ ಒಳಗಾಗ್ಲೇಬೇಕಾಗತ್ತೆ. ಆದ್ದರಿಂದ ಪ್ರಭು ವಿಷ್ಣುವು ಈ ಐಹಿಕ ಸೃಷ್ಟಿಗೆ ಸೇರಿದವನಲ್ಲ, ಆದರೆ ಆಧ್ಯಾತ್ಮಿಕ ಲೋಕಕ್ಕೆ ಸೇರಿದವನು ಎಂದು ತೀರ್ಮಾನಿಸಬಹುದು. ಇಂತಹ ಒಂದು ಸೃಷ್ಟಿಗಳನ್ನ ಮಾಡುವಂಥದ್ದು ಜೀವಾತ್ಮರಿಗೆ ಒಂದು ಏನ್ ಹೇಳ್ತಾರೆ, ಸುಧಾರಣೆಗಾಗಿ ಸಮಯವನ್ನ ಕೊಡುವಂಥದ್ದು, ಇದೆಲ್ಲ ಭಗವಂತನಾದಂಥವನಿಗೆ ಮಾತ್ರನೇ ಸಾಧ್ಯ ಅಲ್ವಾ. ಈಗ ತಂದೆ ಆದಂತಹವರು ಏನ್ ಮಾಡ್ತಾರೆ, ತನ್ನ ಮಕ್ಕಳು ಸುಧಾರಿಸ್ಬೇಕು ಅಂತ ಅವರಿಗೆ ಕೆಲವೊಮ್ಮೆ ಪನಿಷ್ಮೆಂಟ್ ಕೊಡ್ತಾರೆ. ಮತ್ತೆ ಸ್ಟ್ರಿಕ್ಟ್ ಆಗಿರುವಂತ ಟೀಚರ್ ಹತ್ರ ಟ್ಯೂಷನ್ಗೆ ಹಾಕ್ತಾರೆ, ಓದು ಅಂತ ಹೇಳ್ತಾರೆ. ಸೊ ಯಾಕೆ ಇದೆಲ್ಲ ಮಾಡ್ತಾರೆ? ಅವರ ಸುಧಾರಣೆಗಾಗಿ. ಅದೇ ರೀತಿಯಲ್ಲಿ ಭಗವಂತ ಈ ಒಂದು ಭೌತಿಕ ಲೋಕವನ್ನು ಸೃಷ್ಟಿ ಮಾಡಿರುವಂಥದ್ದು ಬರೇ ಒಂದು ನಮ್ಮ ಜೀವಿಗಳ ಸುಧಾರಣೆಗಾಗಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಆದ್ರೆ ಇದು ಶಾಶ್ವತವಲ್ಲ ಅನ್ನುವಂಥದ್ದು ಅರಿವನ್ನ ನಾವು ಹೊಂದಿರಬೇಕು. ವಿಷ್ಣುವಿನ ಪಾದಗಳಿಗೆ ಅಪರಾಧ ಎಸಗುವವರು ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಲಾರರು. ಸೊ ಯಾವಾಗ ದೇವೋತ್ತಮ ಪರಮಪುರುಷ ಅನ್ನೋದನ್ನ ಅರಿದೆ ಎಲ್ಲವೂ ಮಾಯೆಗೆ ಒಳಗಾಗ್ತಾರೋ ಅಂಥವ್ರು ಅಪರಾಧವನ್ನ ಮಾಡ್ತಾರೆ. ಹಾಗಾಗಿ ಅವರು ಪೂರ್ಣತೆಯನ್ನ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಪ್ರಭು ವಿಷ್ಣುವಿನ ದೇಹಕ್ಕೂ ಆತ್ಮಕ್ಕೂ ನಡುವಿನ ವ್ಯತ್ಯಾಸ ಎಂದು ಭಾವಿಸುವವರು ಅಜ್ಞಾನದ ಹೆಚ್ಚು ಕತ್ತಲೆ ತುಂಬಿದ ಪ್ರವೇಶದಲ್ಲಿ ವಾಸ ಮಾಡುತ್ತಾರೆ. ಇನ್ನು ಭಗವಂತನ ಈ ಒಂದು ಕೆಲಸಗಳ ಶಕ್ತಿಗಳ ಇದನ್ನ ನೋಡಿ ಅದೂ ಅಲ್ಲದೆ ಅವನ ಒಂದು ದೇಹದ ಬಗ್ಗೆ ಸಹ ತಪ್ಪು ಭಾವನೆಯನ್ನ ಕಲ್ಪಿಸ್ಕೊಳ್ಳುವಂಥದ್ದು ಅದು ಸಹ ಅಪರಾಧವಾಗತ್ತೆ. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ವಿಷ್ಣು ಭಗವಂತನ ಒಂದು ವಿಸ್ತರಣೆಗಳಾಗಿರುವಂಥವ್ರು ಎಲ್ಲರೂ ಸಹ ಆಧ್ಯಾತ್ಮಿಕ ದೇಹದಲ್ಲಿರುವಂಥವ್ರು. ಹಾಗಾಗಿ ಅವರು ಭೂಲೋಕದಲ್ಲಿರ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿರ್ಲಿ, ಅಥವಾ ವೈಕುಂಠ ಲೋಕದಲ್ಲಿರ್ಲಿ, ಲೋಕದಲ್ಲಿರ್ಲಿ, ಎಲ್ಲೇ ಇದ್ರೂ ಸಹ ಅವರು ಆಧ್ಯಾತ್ಮಿಕ ದೇಹವನ್ನ ಹೊಂದಿರ್ತಾರೆ. ಅವರ ಒಂದು ಆತ್ಮಕ್ಕಾಗ್ಲಿ ದೇಹಕ್ಕಾಗ್ಲಿ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿಯೇ ನಾವು ನೋಡ್ತೀವಿ, ನಾವು ಏನು ಭಗವಂತ ತನ್ನ ಕಣ್ಣೋಟದಿಂದನೇ ಅವನು ಸೃಷ್ಟಿಯನ್ನ ಮಾಡಬಲ್ಲ ಅನ್ನೋದನ್ನ. ಹೀಗೆ ಭಗವಂತನ ಒಂದು ಜ್ಞಾನ ಅನ್ನುವಂಥದ್ದು ತುಂಬಾ ಪರಿಪೂರ್ಣವಾಗಿರುವಂಥದ್ದು. ಅದನ್ನ ತಿಳಿಯುವಂಥದ್ದು ತುಂಬಾ ಮುಖ್ಯ. ಅದನ್ನ ತಿಳಿದು ಭಗವಂತನ ಆ ಒಂದು ಮಾರ್ಗದಲ್ಲಿ ನಡೆಯುವಂಥದ್ದು ಇನ್ನು ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಅಪರಾಧಗಳನ್ನೆಲ್ಲ ಯಾವ ರೀತಿಯಲ್ಲಿ ನಾವು ಕಡೆಗಣಿಸ್ಬೇಕು ಅಂತಂದ್ರೆ, ಆಗ ಇಲ್ಲಿ ವಿಷ್ಣುವಿನ ಒಂದು
ಯಾರನ್ನ ಆರಾಧಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪದ್ಮ ಪುರಾಣದಲ್ಲೂ ಸಹ ಅರ್ಚೆ ವಿಷ್ಣು ಶಿಲಾದಿರ್ ಗುರುಷು ನರಮತಿರ್ ವಿಷ್ಣುವೇ ಜಾತಿ ಬುದ್ಧಿ ಯಸ್ಯ ವಾ ನಾರಕೀ ಸಹ. ಪ್ರಭು ವಿಷ್ಣುವಿನ ಆರಾಧ್ಯ ಮೂರ್ತಿಯನ್ನು ಕಲ್ಲೆಂದು, ಗುರುಗಳನ್ನು ಸಾಮಾನ್ಯ ಮಾನವನೆಂದು, ವೈಷ್ಣವನನ್ನು ಒಂದು ನಿರ್ದಿಷ್ಟ ಜಾತಿಗೆ ಸೇರಿದವನೆಂದು ಪರಿಗಣಿಸುವವನು ನರಕ ಸದೃಶ ಬುದ್ಧಿಯುಳ್ಳವನು. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ನೇರವಾಗಿ ನಾವು ಭಗವಂತನನ್ನ ಸೇರಕ್ಕಾಗಲ್ಲ ಅಥವಾ ಭಗವಂತನ ಬಗ್ಗೆ ತಿಳಿಯಕ್ಕಾಗಲ್ಲ. ನಾವು ಇದನ್ನೆಲ್ಲ ತಿಳಿಯೋದು ಗುರು ಮುಖೇನ. ಗುರು ಅಂತಂದಾಗ ಭಗವಂತನನ್ನ ಅರಿತರಂಥವರು. ಯಾರು ಭಗವಂತನನ್ನ ಅರಿಯಂಥವರು ಅಂದಾಗ ಸದಾ ಭಗವಂತನ ಒಂದು ಧ್ಯಾನದಲ್ಲಿ ಇರುವಂಥವ್ರು, ಭಗವಂತನ ಸೇವೆ ಮಾಡುವಂಥವರು ವೈಷ್ಣವರಾಗಿರ್ತಾರೆ. ಸೊ ಹಾಗಾಗಿ ಯಾರು ವೈಷ್ಣವರ ಗುರುಗಳ ಮತ್ತೆ ಭಗವಂತನನ್ನ ಒಂದು ಕಲ್ಲಿನ ಮೂರ್ತಿ ಅಂತ ಪರಿಗಣಿಸ್ತಾರೋ ಇಂಥವರೆಲ್ಲ ನರಕ ಸದೃಶವಾದಂತಹ ಬುದ್ಧಿಯನ್ನ ಹೊಂದಿರ್ತಾರೆ, ಅಜ್ಞಾನದಲ್ಲಿರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ವೈಷ್ಣವರನ್ನ ನಾವು ಗೌರವಿಸಬೇಕು, ಗುರುಗಳ ಮಾರ್ಗದರ್ಶನವನ್ನ ನಾವು ಸ್ವೀಕರಿಸಬೇಕು. ಮತ್ತೆ ಭಗವಂತ ಆ ಒಂದು ವಿಗ್ರಹದಲ್ಲಿ ಇರ್ತಾನೆ. ಯಾಕೆ ಅಂತಂದ್ರೆ ಭಗವಂತನನ್ನ ಯಾರೂ ಸಹ ನೇರವಾಗಿ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಆ ಒಂದು ವಿಗ್ರಹ ರೂಪದಲ್ಲಿ ನಾವು ಅವನನ್ನ ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾವು ಏನೇ ದೇವಸ್ಥಾನಗಳಲ್ಲಿ ಆ ಒಂದು ಪಂಚರಾತ್ರ ವಿದ್ಯೆಗಳಿಂದ ಆಚರಿಸುವಂತಹ ಪೂಜೆಗಳನ್ನ ಮಾಡಿ ಅಲ್ಲಿ ಸ್ಥಾಪನೆಯನ್ನ ಮಾಡಿರ್ತಾರೋ ಅಲ್ಲಿ ನಾವು ಭಗವಂತನನ್ನ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಶ್ಲೋಕ 116. ಈಶ್ವರೇರ ತತ್ವ ಏನ ಜ್ವಲಿತ ಜ್ವಲನ ಜೀವೇರ ಸ್ವರೂಪ ಐಚೆ ಸ್ಫುಲಿಂಗೇರ ಕಣ. ಓದಿ. ಕನ್ನಡ ಲೀನಾ ಮಾತಾಜಿ ಓದ್ತಿಲ್ಲ ಮಾತಾಜಿ. ಲೀನಾ ಮಾತಾಜಿ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಈಶ್ವರೇರ ತತ್ವಯೇನ ಜ್ವಲಿತ ಜ್ವಲನ ಜೀವೇರ ಸ್ವರೂಪ ಹೈಚೆ ಸ್ಫುಲಿಂಗಿರ ಕಣ. ಈಶ್ವರ ತತ್ವ ದೇವೋತ್ತಮ ಪರಮ ಪುರುಷನ ಸತ್ಯ ಏನ ಆಗಿದೆ ಜ್ವಲಿತ ಪ್ರಜ್ವಲಿಸುತ್ತಿರುವ ಜ್ವಲನ ಅಗ್ನಿ ಜೀವಿಗಳ ಸ್ವರೂಪ ಗುರುತು ಐಚೆ ಆಗಿದೆ ಸ್ಫುಲಿಂಗೇರ ಕಿಡಿಯ ಕಣಕಣ. ಅನುವಾದ ಮತ್ತು ಭಾವಾರ್ಥ ಶ್ರೀಪ್ರಭುಪಾದವರಿಂದ. ಶ್ರೀಪ್ರಭುಪಾದವರಿಗೆ ಜಯವಾಗಲಿ. ಪ್ರಭುವು ಪ್ರಜ್ವಲಿಸುತ್ತಿರುವ ಮಹಾ ಅಗ್ನಿಯ ಹಾಗೆ, ಜೀವಿಗಳು ಆ ಅಗ್ನಿಯ ಪುಟ್ಟ ಪುಟ್ಟ ಕಿಡಿಗಳ ಹಾಗೆ. ಭಾವಾರ್ಥ: ಕಿಡಿಗಳು ಮತ್ತು ಮಹಾ ಅಗ್ನಿ ಎರಡೂ ಬೆಂಕಿಯೇ, ಎರಡಕ್ಕೂ ಸುಡುವ ಶಕ್ತಿ ಇದೆ. ಆದರೂ ಬೆಂಕಿಯ ಸುಡುವ ಶಕ್ತಿಯೂ ಕಿಡಿಯ ಸುಡುವ ಶಕ್ತಿಯೂ ಒಂದೇ ಅಲ್ಲ. ವ್ಯಕ್ತಿಯು ಸಹಜ ಸ್ವರೂಪದಲ್ಲಿ ಪುಟ್ಟ ಕಿಡಿಯಾಗಿದ್ದರೂ ಮಹಾ ಅಗ್ನಿಯಾಗಲು ಕೃತಕವಾಗಿ ಏಕೆ ಪ್ರಯತ್ನಿಸಬೇಕು? ಅದು ಅಜ್ಞಾನದ ಫಲ. ಆದ್ದರಿಂದ ದೇವೋತ್ತಮ ಪರಮ ಪುರುಷನಿಗಾಗಲಿ ಅಥವಾ ಪುಟ್ಟ ಕಿಡಿಯಂತಹ ಜೀವಿಗಾಗಲಿ ಜಡ ದ್ರವ್ಯದಿಂದ ಏನೂ ಆಗಬೇಕಾದ್ದಿಲ್ಲ. ಆದರೆ ಆಧ್ಯಾತ್ಮಿಕ ಕಿಡಿಯು ಐಹಿಕ ಜಗತ್ತಿನ ಸಂಪರ್ಕಕ್ಕೆ ಬಂದಾಗ ಅವನ ದಹನ ಶಕ್ತಿಯು ನಂದಿ ಹೋಗುತ್ತದೆ. ಅದು ಬದ್ಧಾತ್ಮರ ಪರಿಸ್ಥಿತಿ. ಅವರು ಐಹಿಕ ಜಗತ್ತಿನ ಸಂಪರ್ಕದಲ್ಲಿರುವುದರಿಂದ ಅವರ ಆಧ್ಯಾತ್ಮಿಕ ಗುಣವು ಬಹುತೇಕ ಗತಿಸಿ ಹೋಗಿದೆ. ಆದರೆ ಪ್ರಭು ಭಗವದ್ಗೀತೆಯಲ್ಲಿ ಹೇಳುವಂತೆ ಮಮೈವಾಂಶಃ, ಈ ಆಧ್ಯಾತ್ಮಿಕ ಕಿಡಿಗಳು ಕೃಷ್ಣನ ವಿಭಿನ್ನ ಅಂಶಗಳಾದ್ದರಿಂದ ಐಹಿಕ ಸಂಪರ್ಕದಿಂದ ಬಿಡುಗಡೆ ಹೊಂದುವ ಮೂಲಕ ತಮ್ಮ ಮೂಲ ಸ್ಥಾನವನ್ನು ಮರಳಿ ಪಡೆಯಬಹುದು. ಇದು ಶುದ್ಧವಾದ ತಾತ್ವಿಕ ಅರಿವು. ಭಗವದ್ಗೀತೆಯಲ್ಲಿ ಆಧ್ಯಾತ್ಮಿಕ ಕಿಡಿಗಳನ್ನು ಸನಾತನ, ಶಾಶ್ವತ ಎಂದು ಘೋಷಿಸಲಾಗಿದೆ. ಆದ್ದರಿಂದ ಐಹಿಕ ಶಕ್ತಿಯಾದ ಮಾಯೆಯು ಅವರ ಸಹಜ ಸ್ಥಿತಿಯನ್ನು ಬಾಧಿಸಲಾರದು. ಆಧ್ಯಾತ್ಮಿಕ ಕಿಡಿಗಳನ್ನು ಸೃಷ್ಟಿಸುವ ಅಗತ್ಯವೇನು ಎಂದು ಯಾರಾದರೂ ಪ್ರಶ್ನಿಸಬಹುದು. ಇದಕ್ಕೆ ಹೀಗೆ ಉತ್ತರ ಹೇಳಬಹುದು: ಪರಮ ದೇವೋತ್ತಮ ಪುರುಷನು ಸರ್ವಶಕ್ತನಾದುದರಿಂದ ಅವನಲ್ಲಿ ಪರಿಮಿತ ಮತ್ತು ಅಪರಿಮಿತ ಶಕ್ತಿಗಳೆರಡೂ ಇವೆ. ಸರ್ವಶಕ್ತ ಎಂಬುದರ ಅರ್ಥ ಇದು. ಸರ್ವಶಕ್ತನಾಗಲು ಅವನು ಅಪರಿಮಿತ ಶಕ್ತಿಗಳನ್ನು ಹೊಂದಿರಬೇಕಾದದ್ದಷ್ಟೇ ಅಲ್ಲ, ಪರಿಮಿತ ಶಕ್ತಿಗಳನ್ನು ಹೊಂದಿರಬೇಕು. ಹೀಗೆ ತನ್ನ ಸರ್ವಶಕ್ತತ್ವವನ್ನು ಪ್ರದರ್ಶಿಸಲು ಅವನು ಎರಡನ್ನೂ ಪ್ರದರ್ಶಿಸುತ್ತಾನೆ. ಜೀವಿಗಳು ಪ್ರಭುವಿನ ಭಾಗವಾದರೂ ಪರಿಮಿತ ಶಕ್ತಿಯನ್ನು ಹೊಂದಿದ್ದಾರೆ. ಪ್ರಭುವು ತನ್ನ ಅಪರಿಮಿತ ಶಕ್ತಿಗಳಿಂದ ಆಧ್ಯಾತ್ಮಿಕ ಲೋಕವನ್ನು ಪ್ರದರ್ಶಿಸುತ್ತಾನೆ. ಅವನ ಪರಿಮಿತ ಶಕ್ತಿಗಳಿಂದಾದರೋ ಐಹಿಕ ಜಗತ್ತು ಪ್ರದರ್ಶಿತವಾಗುತ್ತದೆ. ಭಗವದ್ಗೀತೆಯಲ್ಲಿ ಪ್ರಭು ಹೀಗೆ ಹೇಳುತ್ತಾನೆ. 7.5 ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್.
ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ಇನ್ನೂ ಶ್ರೇಷ್ಠವಾದ ನನ್ನ ಮತ್ತೊಂದು ಶಕ್ತಿ ಇದೆ. ಅದು ಈ ಐಹಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಎಲ್ಲ ಜೀವಿಗಳಿಂದ ಆದದ್ದು. ಈ ಜೀವಭೂತರು ಜೀವಿಗಳು ತನ್ನ ಪರಿಮಿತ ಶಕ್ತಿಗಳಿಂದ ಈ ಐಹಿಕ ಜಗತ್ತನ್ನು ನಿಯಂತ್ರಿಸುತ್ತಾರೆ. ಸಾಮಾನ್ಯವಾಗಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞರ ಕಾರ್ಯಚಟುವಟಿಕೆಗಳಿಂದ ಜನರು ದಿಗ್ಭ್ರಾಂತರಾಗುತ್ತಾರೆ. ಮಾಯೆಯ ಕಾರಣದಿಂದಾಗಿ ದೇವರ ಅಗತ್ಯವಿಲ್ಲವೆಂದು ಏನು ಬೇಕಾದರೂ ಎಲ್ಲದನ್ನು ಬೇಕಾದರೂ ತಾವು ಮಾಡಬಹುದೆಂದು ಅವರು ಭಾವಿಸುತ್ತಾರೆ. ಆದರೆ ದಿಟದಲ್ಲಿ ಅವರು ಹಾಗೆ ಮಾಡಲಾರರು. ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯು ಪರಿಮಿತವಾದುದರಿಂದ ಅವರ ಅಸ್ತಿತ್ವ ಕೂಡ ಪರಿಮಿತವೇ. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಂದು ಪರಿಮಿತವೇ. ಈ ಕಾರಣಕ್ಕಾಗಿ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿವೆ. ಆದರೆ ಅಪರಿಮಿತ ಶಕ್ತಿಯ ಜಗತ್ತಾದ ಆಧ್ಯಾತ್ಮಿಕ ಲೋಕದಲ್ಲಿ ಸೃಷ್ಟಿಯೂ ಇಲ್ಲ, ಲಯವೂ ಇಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ದೇವೋತ್ತಮ ಪುರುಷನಿಗೆ ಪರಿಮಿತ ಮತ್ತು ಅಪರಿಮಿತ ಶಕ್ತಿಗಳೆರಡೂ ಇರದಿದ್ದರೆ ಅವನನ್ನು ಸರ್ವಶಕ್ತ ಎಂದು ಕರೆಯಲಾಗುವುದಿಲ್ಲ. ಅಣೋರಣೀಯಾಂಗ್ ಮಹತೋ ಮಹೀಯಾಂಗ್. ಪ್ರಭುವು ಅತ್ಯಂತ ದೊಡ್ಡದಕ್ಕಿಂತ ದೊಡ್ಡವನು ಮತ್ತು ಅತ್ಯಂತ ಚಿಕ್ಕದಕ್ಕಿಂತ ಚಿಕ್ಕವನು. ಜೀವಿಯ ರೂಪದಲ್ಲಿ ಅವನು ಚಿಕ್ಕದಕ್ಕಿಂತ ಚಿಕ್ಕವನು ಮತ್ತು ತನ್ನ ಕೃಷ್ಣ ರೂಪದಲ್ಲಿ ದೊಡ್ಡದಕ್ಕಿಂತ ದೊಡ್ಡವನು. ನಿಯಂತ್ರಿಸಲು ಯಾರೂ ಇಲ್ಲದಿದ್ದರೆ ಪರಮ ನಿಯಂತ್ರಕ ಈಶ್ವರ ಎಂಬ ಕಲ್ಪನೆಗೆ ಏನೂ ಅರ್ಥವಿಲ್ಲದಂತಾಗುತ್ತದೆ. ಪ್ರಜೆಗಳಿಲ್ಲದ ರಾಜನು ಹೇಗೆ ಅರ್ಥಶೂನ್ಯನೋ ಹಾಗೆ ಎಲ್ಲ ಪ್ರಜೆಗಳು ರಾಜರಾಗಿ ಬಿಟ್ಟರೆ ರಾಜನಿಗೂ ಸಾಮಾನ್ಯ ನಾಗರಿಕರಿಗೂ ಏನು ವ್ಯತ್ಯಾಸವೇ ಉಳಿಯುವುದಿಲ್ಲ. ಆದ್ದರಿಂದ ಪ್ರಭು ಪರಮ ನಿಯಂತ್ರನಾಗಬೇಕಾದರೆ ನಿಯಂತ್ರಣ ಮಾಡಲು ಒಂದು ಸೃಷ್ಟಿ ಇರಬೇಕು. ಜೀವಿಗಳ ಅಸ್ತಿತ್ವಕ್ಕೆ ಸಂಬಂಧಿಸಿದ ಮೂಲ ತತ್ವವನ್ನು ಚಿದ್ವಿಲಾಸ ಅಥವಾ ಆಧ್ಯಾತ್ಮಿಕ ಆನಂದ ಎಂದು ಕರೆಯುತ್ತಾರೆ. ಸರ್ವಶಕ್ತ ಪ್ರಭು ತನ್ನ ಹಾದಿನಿ ಶಕ್ತಿಯನ್ನು ಜೀವಿಗಳಾಗಿ ಪ್ರದರ್ಶಿಸುತ್ತಾನೆ. ವೇದಾಂತ ಸೂತ್ರದಲ್ಲಿ 1.1.12 ಪ್ರಭುವನ್ನು ಆನಂದಮಯೋಭ್ಯಾಸಾತ್ ಎಂದು ವರ್ಣಿಸಲಾಗಿದೆ. ಅವನ ಸ್ವಭಾವತಃ ಎಲ್ಲ ಆನಂದಗಳ ಭಂಡಾರ. ಅವನು ಆನಂದವನ್ನು ಅನುಭವಿಸಲು ಬಯಸುವುದರಿಂದ ಅವನಿಗೆ ಆನಂದವನ್ನು ಕೊಡುವ ಅಥವಾ ಆನಂದದ ಪ್ರಚೋದನೆಯನ್ನು ಒದಗಿಸುವ ಶಕ್ತಿಗಳು ಇರಬೇಕು. ಇದೇ ಪರಮ ಸತ್ಯದ ಪರಿಪೂರ್ಣ ಸಾತ್ವಿಕ ತಿಳುವಳಿಕೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಭಗವಂತ ನಾವು ಯಾರು ಅನ್ನೋದು ಡಿಫ್ರೆನ್ಸ್ ನ, ಭಗವಂತನ ಧಾಮ ಮತ್ತೆ ಈ ಒಂದು ಭೌತಿಕ ಜಗತ್ತಿನ ಡಿಫ್ರೆನ್ಸ್ ನ ಹೇಳ್ತಾ ಇದ್ದಾರೆ. ಭಗವಂತ ಒಂದು ಮಹಾ ಬೆಂಕಿಯ ಹಾಗೆ ಅಲ್ವಾ, ಅಗ್ನಿಯ ಹಾಗೆ. ಅದರಲ್ಲಿಂದ ಹಾರುವಂತ ಕಿಡಿಗಳೇನಿರುತ್ತೆ ಅದು ತುಂಬಾ ಚಿಕ್ಕದು, ಅಣುವಾಗಿರುತ್ತೆ. ಆದ್ರೆ ಅದರಲ್ಲಿ ಬೆಳಕು ಇರುತ್ತೆ, ಶಾಖನೂ ಇರುತ್ತೆ. ಆದ್ರೆ ಮೂಲ ಬೆಂಕಿ ಏನಿರುತ್ತೋ ಅಷ್ಟು ಶಾಖನೂ ಹೊಂದಿರಲ್ಲ, ಅಷ್ಟು ಬೆಳಕು ಹೊಂದಿರಲ್ಲ. ಸೊ ಇದು ನಾವು ಆ ಒಂದು ಎಕ್ಸಾಂಪಲ್ ಏನ್ ಕೊಡ್ತಾ ಇದ್ದಾರೆ ಪ್ರಭು ಪಾದರು ಎಲ್ಲದರಲ್ಲೂ ಅದು ತುಂಬಾ ಮನಸ್ಸಿಗೆ ನಮ್ಗೆ ಸರಿಯಾಗಿ ನೆಟ್ಟದಾಗ ನಮ್ಗೆ ನಾವು ಯಾರು ಅನ್ನೋದು ಅರ್ಥ ಆಗತ್ತೆ. ಸೊ ಹಾಗಾಗಿ ಇಂತಹ ಸಣ್ಣ ಕಿಡಿಗಳಾದಂತಹ ನಾವು ಏನ್ ಮಾಡ್ತಾ ಇದ್ದೀವಿ, ಈ ಒಂದು ಆಧ್ಯಾತ್ಮಿಕ ಜಗತ್ತಿನಿಂದ ಬಂದಂತಹ ನಾವು ಈ ಒಂದು ಕೃತಕವಾದಂತಹ ಅಂದ್ರೆ ಐಹಿಕ ಪ್ರಪಂಚದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ದೇವೋತ್ತಮ ಪರಮ ಪುರುಷನ ಹಾಗೆ ನಾವು ಸಹ ಇಲ್ಲಿ ರಾಜನಾಗುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಸೊ ಹಾಗಾಗಿ ಅವತ್ತು ಸಹ ಆಧ್ಯಾತ್ಮಿಕ ಕಿಡಿಯು ಜಗತ್ತಿನ ಸಂಪರ್ಕಕ್ಕೆ ಬಂದಾಗ ಅದು ದಹನ ಶಕ್ತಿಯನ್ನು ನಂದಿ ಹೋಗುತ್ತದೆ. ನಮ್ಮಲ್ಲೂ ಸಹ ಭಗವಂತನ ಅಂಶಗಳು ಇದ್ರೂ ಸಹ ಯಾವಾಗ ಈಗ ಆ ಒಂದು ಬೆಂಕಿಯಿಂದ ಆ ಕಿಡಿಗಳು ಬಂದಾಗ ಭೂಮಿ ಮೇಲೆ ಬಿದ್ದಿದ ತಕ್ಷಣ ಏನಾಗತ್ತೆ, ಅದು ಹಾಗೆ ನಂದೋಗುತ್ತಲ್ವಾ. ಅದೇ ರೀತಿಯಲ್ಲಿ ನಾವು ಸಹ ಈ ಒಂದು ಭೌತಿಕ ಜಗತ್ತಿಗೆ ಬಂದಿದ ತಕ್ಷಣ ನಾವು ನಮ್ಮ ಆಧ್ಯಾತ್ಮಿಕದ ಅಸ್ತಿತ್ವವನ್ನೇ ಮರ್ತು ಬಿಡ್ತೀವಿ. ನಮ್ಮ ಒಂದು ಗುಣಗಳೆಲ್ಲ ಈ ಒಂದು ಭೌತಿಕ ಜಗತ್ತಿನ ಗುಣಗಳಾಗೋಗಿರುತ್ತೆ. ಸೊ ಹಾಗಾಗಿ ಆದ್ರೂ ಸಹ ನಾವು ಯಾರು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ. ಸೊ ಹಾಗಾಗಿ ನಾವೆಲ್ಲ ಸನಾತನರು, ಜೀವಿಗಳೆಲ್ಲರೂ ಸನಾತನವಾಗಿರುವಂಥವ್ರು, ಶಾಶ್ವತವಾಗಿರುವಂಥವ್ರು. ಆದ್ರೆ ಅವರು ಈ ಒಂದು ಐಹಿಕ ಜಗತ್ತಿನಲ್ಲಿ ಈ ಒಂದು ಐಹಿಕವಾಗಿ ಇರುವಂಥವ್ರು. ಹಾಗಾಗಿ ಇಲ್ಲಿ ಅವರು ಬದ್ಧರಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆಧ್ಯಾತ್ಮಿಕ ಕಿಡಿಗಳನ್ನ ಅವ್ರು ಯಾಕೆ ಸೃಷ್ಟಿ ಮಾಡಿದ್ರು, ಅಂದ್ರೆ ಜೀವಿಗಳನ್ನ ಯಾಕೆ ಸೃಷ್ಟಿ ಮಾಡಿದ್ರು ಅನ್ನೋದನ್ನು ಸಹ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ.
ಸೊ ಭಗವಂತ ಏನ ಬೇಕಾದ್ರೂ ಸೃಷ್ಟಿಯನ್ನ ಮಾಡಬಹುದು, ಆದ್ರೆ ಅವನ ಒಂದು ಶಕ್ತಿ ಹೇಗಿದೆ ಅಂತಂದ್ರೆ ಆಧ್ಯಾತ್ಮಿಕ ಶಕ್ತಿ, ನಾ ಆಗ್ಲೇ ಹೇಳ್ದಂಗೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ. ಜೀವಿಗಳೆಲ್ಲರೂ ಸಹ ತಟಸ್ಥ ಶಕ್ತಿಗಳಾಗಿರುವಂತವ್ರು. ಆದ್ರೆ ತಟಸ್ಥ ಶಕ್ತಿಗಳಾಗಿದ್ರೂ ಸಹ ಆ ಒಂದು ಭಗವಂತನ ಒಂದು ಗುಣಗಳನ್ನ ಹೊಂದಿರುವಂತವ್ರು. ಹಾಗಾಗಿ ಭಗವಂತ ಅಲ್ಪ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನಾವು ಆಧ್ಯಾತ್ಮಿಕ ಜಗತ್ತಿಗೆ ಅಂದ್ರೆ ಭಗವಂತನ ಒಂದು ಮಾರ್ಗವನ್ನ ಹಿಡಿಯೋದಿಕ್ಕೆ ನಮ್ಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಶಾಶ್ವತವಾದಂತ ಲೋಕಕ್ಕೆ ಹೋಗೋದಿಕ್ಕೆ ಶಾಶ್ವತವಾದಂತ ಒಂದು ಜೀವನವನ್ನು ಸಹ ನಮ್ಗೆ ತೋರಿಸಿಕೊಟ್ಟಿದ್ದಾನೆ. ಮತ್ತೆ ಅದೇ ರೀತಿಯಲ್ಲಿ ಅದನ್ನ ಬಿಟ್ಟು ನಾವು ಐಹಿಕವೇ ಎಲ್ಲ ಶಾಶ್ವತ ಅಂತ ಇದ್ರೆ ಅದನ್ನೂ ಸಹ ನಮ್ಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಹೇಗೆ ಅಂತಂದ್ರೆ ಇಲ್ಲಿ ನಮ್ಗೆ ಆಕಾಶ, ನೀರು, ಗಾಳಿ ಎಲ್ಲವನ್ನು ಕೊಟ್ಟು ಇಲ್ಲಿ ನಮ್ಮನ್ನ ಇರಿಸಿರುವಂತದ್ದು. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಇರ್ಬೇಕು ಅದು ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಹಾಗಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಸರ್ವಶಕ್ತನಾಗಲು ಅವನು ಅಪರಿಮಿತ ಶಕ್ತಿಗಳನ್ನು ಹೊಂದಿರಬೇಕಾದಷ್ಟೇ ಅಲ್ಲ, ಪರಿಮಿತ ಶಕ್ತಿಗಳನ್ನು ಹೊಂದಿರಬೇಕು. ಹೀಗೆ ತನ್ನ ಸರ್ವಶಕ್ತತ್ವವನ್ನು ಪ್ರದರ್ಶಿಸಲು ಅವನು ಎರಡನ್ನೂ ಪ್ರದರ್ಶಿಸುತ್ತಾನೆ. ಅಂದ್ರೆ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತುಗಳ ಎರಡನ್ನೂ ಸಹ ಅವನು ನಮಗೆ ತೋರಿಸ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅಂದ್ರೆ ಒಂದು ಮಾರ್ಗ ಇದೆ ಅನ್ನೋದು ನಮ್ಗೆ ಸೂಚಿಸ್ತಾನೆ. ಪ್ರಭು ತನ್ನ ಅಪರಿಮಿತ ಶಕ್ತಿಗಳಿಂದ ಆಧ್ಯಾತ್ಮಿಕ ಲೋಕವನ್ನು ಪ್ರದರ್ಶಿಸುತ್ತಾನೆ. ಅವನ ಪರಿಮಿತ ಶಕ್ತಿಗಳಿಂದ ಆದರೂ ಐಹಿಕ ಜಗತ್ತನ್ನು ಪ್ರದರ್ಶಿತವಾಗುತ್ತದೆ. ಸೊ ನಾವು ಈ ಒಂದು ಪುಟ್ಟ ಬ್ರಹ್ಮಾಂಡವನ್ನ ಅಂದ್ರೆ ನಮ್ಮ ಒಂದು ಭೂಮಿಯಲ್ಲೇ ನಾವು ಪೂರ್ಣವಾಗಿ ಏನಿದೆ ಅಂತ ತಿಳ್ಕೊಳ್ಳೋ ಅಷ್ಟು ಯಾರೂ ಸಹ ಶಕ್ತರಲ್ಲ. ಅಂಥದ್ದು ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನ, ಆ ಬ್ರಹ್ಮಾಂಡದ ಆಚೆ ಎಷ್ಟೋ ಲಕ್ಷೋಪಲಕ್ಷ ಬ್ರಹ್ಮಾಂಡಗಳು, ಮತ್ತೆ ಅದರೆಲ್ಲ ಆಚೆ ವೈಕುಂಠ ಲೋಕಗಳು, ಅದರ ಆಚೆ ಗೋಲೋಕ, ಇದೆಲ್ಲ ಸೃಷ್ಟಿ ಭಗವಂತನ ಕಾರ್ಯ ಆಗಿರುವಂಥದ್ದು. ಸೊ ಇದು ಯಾರೂ ಸಹ ಅರ್ಥ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ, ಮತ್ತೆ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ಸರ್ವಶಕ್ತಿ ಹೇಗಿದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬಹುದು. ಹೇಗೆ ಅಂತಂದ್ರೆ ಭಗವದ್ಗೀತೆಯಲ್ಲೂ ಸಹ ಭಗವಂತ ಅದನ್ನೇ ಹೇಳ್ತಾರೆ, ಅಪರೇಯಂ ಇತಸ್ತ್ವನ್ಯ ಪ್ರಕೃತಿಂ ವಿದ್ಧಿ ಮೇ ಪರ ಜೀವಭೂತ ಮಹಾಬಾಹೋ ಯಯೇದಂ ದಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ಇನ್ನೂ ಶ್ರೇಷ್ಠವಾದ ನನ್ನ ಮತ್ತೊಂದು ಶಕ್ತಿ ಇದೆ. ಅದು ಐಹಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಎಲ್ಲಾ ಜೀವಿಗಳಿಂದ ಆದದ್ದು. ಅಂದರೆ ಜೀವಭೂತರು ಅಂದ್ರೆ ಜೀವಿಗಳಾದಂತಹವರು ಈ ಒಂದು ಭೌತಿಕ ಜಗತ್ತಿಗೆ ಬಂದಾಗ ನನ್ನ ಎಲ್ಲ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲವೂ ಭಗವಂತನಿಗೆ ಸೇರಿರುವಂತದ್ದು, ಯಾರದು ಏನು ಇಲ್ಲ ಅನ್ನೋದನ್ನ ನಾವು ನೋಡ್ಬಹುದು. ಮತ್ತೆ ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಭಗವಂತನಿಂದ ಆಗಿರುವಂತದ್ದು, ಎಲ್ಲವೂ ಭಗವಂತನನ್ನೇ ಒಳಗೊಂಡಿರುವಂತದ್ದು. ಹಾಗಾಗಿ ಈ ವಿಜ್ಞಾನಿಗಳಾದಂಥವರು, ತಂತ್ರ ಜ್ಞಾನಿಗಳಾದಂಥವರು ಇವರೆಲ್ಲರೂ ಇದನ್ನ ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಅಂದ್ರೆ ಅವರ ಒಂದು ಅರ್ಥ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಎಷ್ಟಿರತ್ತೋ ಅಲ್ಲಿವರೆಗೂ ಅವರು ಆ ರಿಸರ್ಚ್ ಅಂತ ಏನ್ ಮಾಡ್ತಾರೋ ಅದನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ದಿಗ್ಭ್ರಮೆಗೊಳ್ತಾರೆ. ಹೇಗೆ ಈ ಒಂದು ಸ್ಯಾಟಲೈಟ್ಸ್ ನ ಬಿಡೋವಂಥದ್ದು, ಅಲ್ಲಿ ಪಿಕ್ಚರ್ಸ್ ತೆಗಿಯೋವಂಥದ್ದು, ಅವ್ರು ಏನೋ ಈ ರೀತಿಯಾದಂತಹ ಒಂದು ಸೈನ್ಸ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಅವರು ಕಂಡಿಡ್ತಾ ದಿಗ್ಭ್ರಮೆಯನ್ನ ಹೊಂದುತ್ತಾರೆ. ಆದ್ರೆ ಅದೆಲ್ಲ ಪೂರ್ಣವಾಗಿರುವಂತಹ ಮಹತಿ ಅಲ್ಲ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬಹುದು. ಯಾಕೆ ಅಂತಂದಾಗ ಮಾಯೆಯ ಕಾರಣದಿಂದಾಗಿ ದೇವರ ಅಗತ್ಯವಿಲ್ಲವೆಂದು ಏನು ಬೇಕಾದರೂ ಎಲ್ಲದನ್ನು ಬೇಕಾದರೂ ನಾವು ಮಾಡಬಹುದೆಂದು ಅವರು ಭಾವಿಸುತ್ತಾರೆ. ಸೊ ನಾನು ಏನ್ ಬೇಕಾದ್ರೂ ಕಂಡುಹಿಡಿಬಹುದು, ನೋಡಬಹುದು, ಸೃಷ್ಟಿ ಮಾಡಬಹುದು, ರಿಸರ್ಚ್ ಮಾಡಬಹುದು ಅಂತ ಅವರು ತಿಳ್ಕೊಳ್ಳುವಂಥವ್ರು. ಆದರೆ ನಿಜವಾಗಿಯೂ ಹಾಗೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಈ ಬ್ರಹ್ಮಾಂಡದ ಅವಿಭಕ್ತಿ ಅಂದ್ರೆ ಜೀವಿಯಾದಂಥವನು ಪರಿಮಿತವಾದ್ದರಿಂದ ನೋಡಿ, ಯಾವಾಗ ಭೌತಿಕ ಜಗತ್ತಿಗೆ ಬರ್ತೀವೋ ನಮ್ಮ ಎಲ್ಲವೂ ಗುಣಗಳು ಸಹ ಪರಿಮಿತವಾಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಏನೇ ಜ್ಞಾನವನ್ನ ನಾವು ಪೂರ್ಣ ಅಂತ ಅನ್ಕೊಳ್ತೀವಿ, ಇದು ಪೂರ್ಣವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣಕ್ಕಾಗಿ ಸೃಷ್ಟಿ ಸ್ಥಿತಿ ಲಯಗಳಿವೆ. ಹಾಗಾಗಿ ಭಗವಂತ ಈ ಎಲ್ಲವನ್ನು ಮಾಡುವಂಥದ್ದು, ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡಿ ಭಗವಂತ ತಿಳಿಸುವಂಥದ್ದು ಜೀವಿಗಳಿಗೆ ಇಲ್ಲಿ ನಾಶವಾಗುವಂಥದ್ದು ಅಂತ. ಆದರೆ ಅಪರಿಮಿತ ಶಕ್ತಿಯ ಜಗತ್ತಾದ ಆಧ್ಯಾತ್ಮಿಕ ಲೋಕದಲ್ಲಿ ಸೃಷ್ಟಿಯೂ ಇಲ್ಲ, ಲಯವೂ ಇಲ್ಲ. ಆದ್ರೆ
ಶಾಶ್ವತವಾದಂತಹ ಭಗವಂತನ ಧಾಮ ಯಾವಾಗ್ಲೂ ಇರುವಂತದ್ದು. ಅಲ್ಲಿ ಸೃಷ್ಟಿಯೂ ಇರೋದಿಲ್ಲ, ಮತ್ತೆ ಲಯವೂ ಇರೋದಿಲ್ಲ. ಹಾಗಾಗಿ ಎಲ್ಲವೂ ಸಹ ಆಧ್ಯಾತ್ಮಿಕವಾಗಿರುವಂತದ್ದು. ಅದು ಆ ಒಂದು ಡಿಫ್ರೆನ್ಸ್ನು ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನಿಗೆ ಪರಿಮಿತ ಮತ್ತು ಅಪರಿಮಿತ ಶಕ್ತಿಗಳೆರಡೂ ಇರದಿದ್ದರೆ ಅವನನ್ನು ಸರ್ವಶಕ್ತ ಎಂದು ಕರೆಯಲಾಗುವುದಿಲ್ಲ. ಎಲ್ಲಿ ಯಾವ ಶಕ್ತಿಯನ್ನ ಉಪಯೋಗಿಸ್ಬೇಕೋ ಆ ಒಂದು ಶಕ್ತಿಗಳನ್ನ ಉಪಯೋಗಿಸುವಂತಹದ್ದು ಭಗವಂತನ ಒಂದು ಕೆಲಸವಾಗಿರುವಂತದ್ದು. ಹಾಗಾಗಿ ಅವನ ಒಂದು ಪರಿಮಿತವಾದಂತಹ ಶಕ್ತಿ ಇದೆ ಅಂತ ಅಲ್ಲ, ಅವನಿಗೆ ಅಪರಿಮಿತವಾದಂತಹ ಶಕ್ತಿಗಳು ಇರುವಂತದ್ದು. ಹಾಗಾಗಿ ಅವನನ್ನ ಅಣೋರಣೀಯಂ ಅಂದ್ರೆ ಅವನು ಚಿಕ್ಕದಕ್ಕಿಂತ ಚಿಕ್ಕದಾಗಿರಬಹುದು, ದೊಡ್ಡದಕ್ಕಿಂತ ದೊಡ್ಡದಾಗಿರಬಹುದು. ಚಿಕ್ಕದಕ್ಕಿಂತ ಚಿಕ್ಕದಾಗಿರಬಹುದು ಅಂದಾಗ ಯಾವ್ದನ್ನ ಹೇಳ್ಬೋದು? ಎಕ್ಸಾಂಪಲ್ ಆಗಿ ಹೇಳ್ತೀರಾ ಯಾರಾದ್ರೂ? ಭಗವಂತ ಚಿಕ್ಕದಕ್ಕಿಂತ ಚಿಕ್ಕದಾಗಿ ಹೇಳಿ. ಆತ್ಮದೊಳಗಿರ್ತಾನೆ. ನಮ್ಮ ಹೃದಯದಲ್ಲೇ ಇರುವಂತದ್ದಲ್ವಾ, ಪರಮಾತ್ಮನಾಗಿರುವಂತದ್ದು. ಆತ್ಮವನ್ನೇ ಚಿಕ್ಕದು ಅಂತ ಅದನ್ನ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೀವಿ. ಒಂದು ಕೂದಿನ ಮೊನೆಯ 10,000 ಭಾಗ ಮಾಡಿದಾಗ ಒಂದು ಭಾಗ ಆತ್ಮವಾಗಿದೆ. ಅಷ್ಟು ಚಿಕ್ಕದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಅದ್ರ ಜೊತೆ ಭಗವಂತನೂ ಇದ್ದಾನೆ, ಅಂದ್ರೆ ಪರಮಾತ್ಮನಾಗಿ ಅವನು ಇದ್ದಾನೆ. ಹಾಗೆ ಎಷ್ಟು ಚಿಕ್ಕದಾಗಿ ಅವನು ಒಳಗಿರುವಂಥವನು. ಮತ್ತೆ ಅದೇ ರೀತಿಯಲ್ಲಿ ಈ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿ ಗೋಲೋಕದಲ್ಲಿ ದೊಡ್ಡವನಾಗಿರುವಂಥದ್ದು. ಸೊ ಇದೆಲ್ಲ ಸಾಧ್ಯವಾಗುವಂಥದ್ದು ಭಗವಂತನಿಗೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹೇಗೆ ಅಂತಂದ್ರೆ, ಇಲ್ಲಿ ಯಾರೂ ಇಲ್ಲದಿದ್ದರೆ ಪರಮನಿಯಂತ್ರಕ ಈಶ್ವರ ಎಂಬ ಕಲ್ಪನೆ ಏನೂ ಅರ್ಥವಿಲ್ಲವಾದಂತಾಗುತ್ತದೆ. ಪ್ರಜೆಗಳಿಗೆ ರಾಜನು ಹೇಗೆ ಅರ್ಥಶೂನ್ಯನೋ ಹಾಗೆ ಎಲ್ಲ ಪ್ರಜೆಗಳು ರಾಜರಾಗಬಿಟ್ಟರೆ ರಾಜನಿಗೂ ಸಾಮಾನ್ಯ ನಾಗರಿಕನಿಗೂ ಏನೂ ವ್ಯತ್ಯಾಸವೇ ಉಳಿಯುವುದಿಲ್ಲ. ಅಂದ್ರೆ ನಾವು ಹೇಗೆ ಒಡೆತನದ ಭಾವವನ್ನ ಬೆಳೆಸ್ಕೊಂಡು ಆಗ ನಾವು ಈ ಒಂದು ಬದ್ಧ ಜೀವನವನ್ನ ಪಡ್ಕೊಂಡಿದೀವಿ. ನಾನು ರಾಜ ಅಂತ ಆಧ್ಯಾತ್ಮಿಕ ಜಗದಲ್ಲಿ ತಿಳ್ಕೊಳ್ಳೋದಿಕ್ಕೆ ನಮಗೆ ಆ ಒಂದು ಶಕ್ತಿಯೂ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಸಹ ಭಗವಂತನ ಸೇವಕರಾಗಿರುವಂಥದ್ದು ಅಲ್ವಾ. ಜೀವೇರ ಸ್ವರೂಪ ಕೃಷ್ಣೇನ ನಿತ್ಯದಾಸ. ಹಾಗಾಗಿ ಎಲ್ಲರೂ ಸಹ ಭಗವಂತನ ಸೇವಕರೇ ಆಗಿರುವಂಥದ್ದು. ಎಲ್ಲ ಸೇವಕರಿಗೂ ಒಬ್ಬನೇ ರಾಜ ಅನ್ನೋದನ್ನು ಸಹ ನಾವಿಲ್ಲಿ ಪರಿಗಣಿಸ್ಬೇಕು. ಜೀವಿಗಳ ಅಸ್ತಿತ್ವಕ್ಕೆ ಸಂಬಂಧಿಸಿದ ಮೂಲ ತತ್ವವನ್ನು ಚಿದ್ವಿಲಾಸ ಅಥವಾ ಆಧ್ಯಾತ್ಮಿಕ ಆನಂದ ಎಂದು ಕರೆಯುತ್ತಾರೆ. ಸೊ ಈ ಆಧ್ಯಾತ್ಮಿಕ ಆನಂದ ಅಥವಾ ಆನಂದ ಯಾಕೆ ಬಂದಿರುವಂಥದ್ದು? ಯಾಕೆ ಅಂತಂದ್ರೆ ಭಗವಂತ ಸಚಿದಾನಂದನಾಗಿರುವಂತಹ ಭಗವಂತ, ಅವನ ಅಂಶವಾದಂತಹ ಜೀವಿಗಳೂ ಸಹ ಆನಂದವನ್ನ ಹೊಂದಿರುವಂತವ್ರು. ಆದ್ರೆ ಆ ಆನಂದವನ್ನ ಭೌತಿಕ ಜಗತ್ತಿನಲ್ಲಿ ಹುಡುಕಿದಾಗ ಅದು ಪೂರ್ಣವಾಗಿ ಇಲ್ಲ ಅನ್ನೋದು ನಾವು ನಮಗೆ ಈ ಆಧ್ಯಾತ್ಮಿಕವನ್ನ ತಿಳ್ಕೊಂಡಾಗ ಮಾತ್ರ ಅರ್ಥ ಆಗತ್ತೆ. ಇಲ್ಲದೆ ಇದ್ರೆ ಅದರ ಒಂದು ಇದನ್ನ ಅರಸ್ತಾ ಈ ಒಂದು ಭೌತಿಕ ಜಗತ್ತಿನಲ್ಲಿ ಈ ಒಂದು ಬದ್ಧ ಜೀವನದಲ್ಲೇ ನಾವು ಮುಳುಗ್ ಹೋಗಿರ್ತೀವಿ. ಸೊ ಹಾಗಾಗಿ ಪ್ರಭುವನ್ನು ಆನಂದಮಯೋ ಅಭ್ಯಾಸ ಅದೆಂದು ವರ್ಣಿಸಲಾಗಿದೆ. ಸದಾ ಆತ್ಮತೃಪ್ತನಾಗಿರುವಂಥವನು. ಸೊ ಅವನಿಗೆ ಯಾರಿಂದಲೂ ಏನೂ ಬೇಕಾಗಿಲ್ಲ. ಎಲ್ಲವನ್ನು ಅವನ ಒಂದು ಸೃಷ್ಟಿ ಸ್ಥಿತಿ ಲಯ ಅವನ ಕಂಟ್ರೋಲ್ ಅಲ್ಲಿ ಇರುವಂತದ್ದು, ಅವನ ಪಾಲನೆಯಲ್ಲಿರುವಂಥದ್ದು. ಹಾಗಾಗಿ ಅವನು ಸದಾ ಸಂತೋಷವಾಗಿರುವಂಥವನು. ಮತ್ತೆ ಅವನು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುವಂಥವನು. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂತಹ ದ್ವಂದ್ವತೆಗಳು ಇಲ್ಲದೆ ಇರುವಂಥವನು. ಆ ರೀತಿಯಾಗಿರುವಂತಹ ಭಗವಂತ ಆನಂದವಾಗಿರುವಂಥವನು. ಹಾಗಾಗಿ ಅವನ ಸ್ವಭಾವತಃ ಎಲ್ಲ ಆನಂದಗಳ ಭಂಡಾರ. ಅವನ ಆನಂದವನ್ನು ಅನುಭವಿಸಲು ಬಯಸುವುದರಿಂದ ಅವನಿಗೆ ಆನಂದವನ್ನು ಕೊಡುವ ಅಥವಾ ಆನಂದವನ್ನು ಪ್ರಚೋದನೆಯನ್ನು ಒದಗಿಸುವ ಶಕ್ತಿಗಳು ಇರಬೇಕು. ಇದೇ ಪರಮ ಸತ್ಯದ ಪರಿಪೂರ್ಣ ತಾತ್ವಿಕ ತಿಳುವಳಿಕೆ. ಸೊ ಯಾರು ಭಗವಂತನನ್ನ ತೃಪ್ತಿಪಡಿಸ್ತಾರೋ ಅವರೂ ಸಹ ಸಂತೋಷವನ್ನ ಹೊಂದಬಹುದು, ಆತ್ಮತೃಪ್ತರಾಗಬಹುದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಶ್ಲೋಕ ಮಾತಾಜಿ 4 ನಿಮಿಷ ಇದೆ, ಚಿಕ್ಕದಾಗಿದೆ, ಮಾಡ್ಬಿಡ್ಲಾ? ಮಾಡಿ ಮಾತಾಜಿ. ಶ್ಲೋಕ 117. ಜೀವ ತತ್ವ ಶಕ್ತಿ ಕೃಷ್ಣ ತತ್ವ ಶಕ್ತಿಮಾನ್ ಗೀತಾ ವಿಷ್ಣು ಪುರಾಣಾದಿತಾ ಹೇತೆ ಪ್ರಮಾಣ. ಹರೇ ಕೃಷ್ಣ. ಓದಿ ಮಾತಾಜಿ. ಹದಿನಿಕಕ್ಕೆ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 117. ಜೀವ ತತ್ವ ಶಕ್ತಿ ಕೃಷ್ಣ ತತ್ವ ಶಕ್ತಿಮಾನ್ ಗೀತಾ ವಿಷ್ಣು ಪುರಾಣಾದಿತಾ ಹತೆ ಪ್ರಮಾಣ.
ಜೀವತತ್ವ ಜೀವಿಗಳ ಜೀವತತ್ವ ಜೀವಿಗಳ ಸತ್ಯ, ಶಕ್ತಿ ಕೃಷ್ಣ ತತ್ವ ದೇವೋತ್ತಮ ಪರಮಪುರುಷನ ಸತ್ಯ. ಶ್ರೀಮಾನ್ ಶಕ್ತಿಯನ್ನು ಹೊಂದಿರುವವನು, ಗೀತಾ ಭಗವದ್ಗೀತೆ ವಿಷ್ಣು ಪುರಾಣ ಮತ್ತು ಇತರ ಪುರಾಣಗಳು, ತಾಹಾತೆ ಅವುಗಳಲ್ಲಿ ಪ್ರಮಾಣ ಸಾಕ್ಷ್ಯಗಳು ಇವೆ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ವಲ್ಪ ಜೀವಿಗಳು ಶಕ್ತಿವಂತರಲ್ಲ, ಶಕ್ತಿವಂತನು ಕೃಷ್ಣ. ಇದನ್ನು ವಿಶದವಾಗಿ ಭಗವದ್ಗೀತೆ, ವಿಷ್ಣು ಪುರಾಣ ಮತ್ತು ಇತರ ವೈದಿಕ ಸಾಹಿತ್ಯಗಳಲ್ಲಿ ವರ್ಣಿಸಲಾಗಿದೆ. ಭಾವಾರ್ಥ: ಈಗಾಗಲೇ ವಿವರಿಸಿರುವಂತೆ ಆಧ್ಯಾತ್ಮಿಕ ಜ್ಞಾನದ ಪ್ರಗತಿಯ ಪಥದಲ್ಲಿ 3 ಪ್ರಸ್ಥಾನಗಳಿವೆ. ಅವುಗಳೆಂದರೆ ನ್ಯಾಯ ಪ್ರಸ್ಥಾನ, ವೇದಾಂತ ತತ್ವಜ್ಞಾನ, ಶ್ರುತಿ ಪ್ರಸ್ಥಾನ, ಉಪನಿಷತ್ತುಗಳು ಮತ್ತು ವೈದಿಕ ಮಂತ್ರಗಳು, ಮತ್ತು ಸ್ಮೃತಿ ಪ್ರಸ್ಥಾನ, ಭಗವದ್ಗೀತೆ, ಮಹಾಭಾರತ, ಪುರಾಣಗಳು ಇತ್ಯಾದಿ. ತತ್ವಜ್ಞಾನಿಗಳು ಭಗವದ್ಗೀತೆ ಮತ್ತು ಪುರಾಣಗಳ ಪ್ರಮಾಣವನ್ನು ಅಂಗೀಕರಿಸುವುದಿಲ್ಲ. ಅರ್ಧ ಕುಕ್ಕುಟ ನ್ಯಾಯ ಎಂದು ಕರೆಯುತ್ತಾರೆ. ಆದಿಲೀಲಾ 5.176 ಹೌದಾ? ವೈದಿಕ ಪ್ರಮಾಣಗಳಿಂದ ತಳೆದ ತೀರ್ಮಾನಗಳನ್ನು, ಒಂದ್ ನಿಮಿಷ, ಇದು ಸಣ್ಣದು ದೊಡ್ಡದು ಮಾಡ್ಕೊಳ್ಳೋದ್ರೊಳಗೆ, ವೈದಿಕ ಪ್ರಮಾಣಗಳಿಂದ ತಳೆದ ತೀರ್ಮಾನಗಳನ್ನು ಕುರಿತದ್ದು ಸ್ಮೃತಿ. ಕೆಲವು ಸಲ ಮಾಯಾವಾದಿ ತತ್ವಜ್ಞಾನಿಗಳು ಭಗವದ್ಗೀತೆ ಮತ್ತು ಪುರಾಣಗಳ ಪ್ರಮಾಣವನ್ನು ಅಂಗೀಕರಿಸುವುದಿಲ್ಲ. ಇದನ್ನು ಅರ್ಧ ಕುಕ್ಕುಟ ನ್ಯಾಯ ಎಂದು ಕರೆಯುತ್ತಾರೆ. ಆದಿಲೀಲಾ 5.176 ನೋಡಿ. ಒಬ್ಬನು ವೈದಿಕ ಸಾಹಿತ್ಯಗಳನ್ನು ನಂಬಿದರೆ ಮಹಾ ಆಚಾರ್ಯರು ಮಾನ್ಯ ಮಾಡಿರುವ ಎಲ್ಲಾ ವೈದಿಕ ಸಾಹಿತ್ಯಗಳನ್ನು ಅಂಗೀಕರಿಸಬೇಕು. ಆದರೆ ಮಾಯಾವಾದಿ ತತ್ವಜ್ಞಾನಿಗಳು ನ್ಯಾಯ ಪ್ರಸ್ಥಾನ ಮತ್ತು ಶ್ರುತಿ ಪ್ರಸ್ಥಾನಗಳನ್ನು ಮಾತ್ರ ಅಂಗೀಕರಿಸಿ ಸ್ಮೃತಿ ಪ್ರಸ್ಥಾನವನ್ನು ತಿರಸ್ಕರಿಸುತ್ತಾರೆ. ಆದರೆ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಗೀತಾ, ವಿಷ್ಣು ಪುರಾಣ ಮೊದಲಾದವುಗಳಿಂದ ಪ್ರಮಾಣಗಳನ್ನು ನೀಡುತ್ತಾರೆ. ಅವು ಸ್ಮೃತಿ ಪ್ರಸ್ಥಾನಗಳು. ಭಗವದ್ಗೀತೆ ಮತ್ತು ಮಹಾಭಾರತ ಹಾಗೂ ಪುರಾಣಗಳಂತಹ ವೈದಿಕ ಸಾಹಿತ್ಯದಲ್ಲಿ ಬರುವ ಹೇಳಿಕೆಗಳಲ್ಲಿ ಪ್ರಸ್ತಾವಗೊಂಡ ದೇವೋತ್ತಮ ವ್ಯಕ್ತಿತ್ವವನ್ನು ಯಾರೂ ಅಲ್ಲಗಳೆಯಲಾರರು. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಭಗವದ್ಗೀತೆಯಿಂದ 7.5 ಒಂದು ಶ್ಲೋಕವನ್ನು ಉದ್ಧರಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹೇಗೆ ಒಂದು ಭಗವಂತನ ಇದ್ರ ಬಗ್ಗೆ, ಶಕ್ತಿಯ ಬಗ್ಗೆ, ಅದರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಜೀವಿಗಳು ಶಕ್ತಿಗಳು, ಆದ್ರೆ ಶಕ್ತಿವಂತರಲ್ಲ. ಯಾಕೆಂದ್ರೆ ಶಕ್ತಿ ಇರುವಂತದ್ದು ಶಕ್ತಿಮಾನಿಂದ ಬಂದಿರುವಂತದ್ದು. ಸೊ ಶಕ್ತಿಮಾನ್ ಯಾರು? ಕೃಷ್ಣ. ಸೊ ಹಾಗಾಗಿ ಇದನ್ನ ನಾವು ಸಾಬೀತುಪಡಿಸುವಂಥದ್ದು ಭಗವದ್ಗೀತೆ, ವಿಷ್ಣು ಪುರಾಣ ಮತ್ತೆ ಇತರ ವೈದಿಕ ಸಾಹಿತ್ಯಗಳಲ್ಲೆಲ್ಲ ಸಹ ಇದನ್ನ ವರ್ಣಿತವಾಗಿದೆ. ಆದ್ರೆ ಈ ಒಂದು ನಾವು ಏನೇ ಪ್ರಮಾಣಗಳನ್ನ ಪಡಿಬೇಕು ಅಂತಂದಾಗ ನ್ಯಾಯ ಅಂದ್ರೆ ವೇದಾಂತಗಳಿಂದ, ಶ್ರುತಿ ಅಂದ್ರೆ ಉಪನಿಷತ್ತು ಮತ್ತೆ ವೈದಿಕ ಮಂತ್ರಗಳಿಂದ, ಸ್ಮೃತಿ ಅಂದಾಗ ಭಗವದ್ಗೀತೆ, ಭಾಗವತ, ಪುರಾಣಗಳಿಂದ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಏನಾಗತ್ತೆ, ತತ್ವಜ್ಞಾನಿಗಳು, ಮಾಯಾವಾದಿಗಳು ಕೆಲವೊಮ್ಮೆ ಇದನ್ನ ಪರಿಗಣಿಸೋದಿಲ್ಲ. ಸೊ ಹಾಗಾಗಿ ಅವರೆಲ್ಲರೂ ಸಹ ಸ್ಮೃತಿಯನ್ನ ಅವರು ಪರಿಗಣಿಸೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಭಗವದ್ಗೀತೆ ಭಗವಂತನ ಒಂದು ನೇರವಾದಂತಹ ಒಂದು ವಾಕ್ಯವಾಗಿರುವಂಥದ್ದು. ಇನ್ನು ಮಹಾಭಾರತ, ಪುರಾಣಗಳು ಅವು ಆಲ್ಮೋಸ್ಟ್ ಭಕ್ತರ ಮತ್ತೆ ಭಗವಂತನ ಲೀಲೆಗಳು ಒಳಗೊಂಡಿರುವಂಥದ್ದು. ಹಾಗಾಗಿ ಇದನ್ನ ಅವರು ಪರಿಗಣಿಸಲ್ಲ. ಆದ್ರೆ ಇದು ಯಾರೂ ಸಹ ಅಲ್ಲಗಳೆಯೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಅಪರೇಯಂ ಇತಸ್ತನ್ಯ ಪ್ರಕೃತಿಂ ವಿದ್ಯಮೇ ಪರಾಂ ಜೀವಭೂತ ಮಹಾಬಾಹೋ ಏದಂ ಧಾರ್ಯತೆ ಜಗತ್ ಅಂತ. ಎಲ್ಲ ಭಗವಂತನ ಈ ಒಂದು ಏನು ಶ್ರೇಷ್ಠವಾದಂತಹ ಶಕ್ತಿಗಳು ಏನಿದೆಯೋ ಅದೆಲ್ಲವೂ ಸಹ ನನ್ನಿಂದ ಬಂದಿರುವಂತದ್ದು. ಆದ್ರೆ ಕೆಲ ಮಟ್ಟದ ಒಂದು ಶಕ್ತಿ ಏನಿದೆಯೋ ಅದು ಈ ಒಂದು ಭೂಮಿ, ಆಕಾಶ ಏನು ಇದನ್ನ ನಾವು ನೋಡ್ತಾ ಇದೀವೋ ಅದಾಗಿರುವಂತದ್ದು ಅನ್ನೋದನ್ನ ಅವರು ಅಲ್ಲಿ ವಿವರಿಸಿದ್ದಾರೆ.
ಸೊ ಯಾರು ಅದನ್ನ ಕನ್ಸಿಡರ್ ಮಾಡ್ತಾರೋ ಅಂಥವರಿಗೆ ಮಾತ್ರ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸ್ತೀನಿ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಾಳೆ ಮುಂದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲವೂ ಅಟೆಂಡೆನ್ಸ್ ಹಾಕಿದ್ಯಲ್ಲ? ಹಾಕಿದ್ದೀವಿ ಮಾತಾಜಿ. ಹಾ ಮಾತಾಜಿ, ಹಾಕಿದ್ದೀವಿ. ಹಾಕ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿ? ಒಂದ್ ನಿಮಿಷ ಮಾತಾಜಿ, ಅಟೆಂಡೆನ್ಸ್ ಆಗ್ತದೆ. ಮಾಡಿ ಹಾಕಿ ಮಾತಾಜಿ, ಹಾಕಿ. ಚೆಕ್ ಮಾಡಿದ್ದಾರೆ. ಓಕೆ ಮಾತಾಜಿ, ಕ್ಲಾಸ್ ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮೀಟಿಂಗ್ ಎಂಡ್ ಮಾಡ್ತೀನಿ.